ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಈ ದಿನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ 109ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲು ಅತ್ಯಂತ ಸಂಭ್ರಮ ಪಡ್ತಾ ಇದ್ದೇವೆ. ಇಂದಿನ ಈ ಸುಂದರ ಸಭಾಂಗಣದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ರಾಘವೇಂದ್ರ ಪ್ರಸಾದ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸುಪ್ರೀಂ ಮೋಟಾರ್ಸ್ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಉಪನ್ಯಾಸಕರಾಗಿ ಶ್ರೀ ಶಿಕಾರಿಪುರ ಕೃಷ್ಣಮೂರ್ತಿ ಅವರು, ಹಿರಿಯ ಸಾಹಿತಿಗಳು, ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಂಗಳೂರು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಕೂಡ ಡಾಕ್ಟರ್ ಮುರಳಿ ಮೋಹನ್ ಸುಂತಾರ್ ಅವರು ಕೂಡ ಅವ್ರು ನಮ್ಮನ್ನು ಸದಾ ಕ್ರಿಯಾಶೀಲರಾಗಿಡುವವರಲ್ಲಿ ಅವರೊಬ್ಬರು. ನಮ್ಮ ಅತ್ಯಂತ ಸ್ನೇಹಿತರಾದಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಗೌರವ ಕೋಶಾಧಿಕಾರಿಗಳಾದಂಥ ಶ್ರೀ ಸುಬ್ರಾಯ ಭಟ್ರವರು ಕೂಡ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭವನ್ನು ಪ್ರಾರ್ಥನೆಯೊಂದಿಗೆ ನೆರವೇರಿಸಲಿಕ್ಕಿದ್ದೇವೆ. ಅದನ್ನು ನಾಡಗೀತೆಯ ತುಣುಕುಗಳೊಂದಿಗೆ ಶ್ರೀಮತಿ ಉಷಾ ಜಿ ಪ್ರಸಾದ್ ಇವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದೀಗ ನಮ್ಮ ಕಾರ್ಯಕ್ರಮದ ಆರಂಭ ಸ್ವಾಗತ ಹಾಗೂ ಪ್ರಸ್ತಾವನೆಯೊಂದಿಗೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ನಮ್ಮ ಗೌರವ ಕಾರ್ಯದರ್ಶಿಗಳಿಗೆ, ಒಂದು ಭಗಿನಿಯರಿಗೆ ಹಾಗೂ ಕನ್ನಡದ ಮನಸ್ಸುಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಈ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಸರಳವಾಗಿ ಆಚರಿಸಿ ಕನ್ನಡಿಗರ ಮನಸ್ಸುಗಳನ್ನು ಬಡಿದೆಬ್ಬಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ವತಿಯಿಂದ ನಾವು ನಮ್ಮ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಮಾಡಿದರೆ ಪ್ರತಿ ಬಾರಿಯೂ ನಮ್ಮ ಕಚೇರಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ನಾವು ಈ ರೀತಿಯ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ಕನ್ನಡದ ಕಂಪನ್ನ ಎಲ್ಲ ಕಡೆ ಪಸರಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಹೋಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರುವಂಥದ್ದು. ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ನಾವು ಕಳೆದ ಬಾರಿ ನಾವು ಮಾಂಡವಿ ಮೋಟರ್ಸ್ನಲ್ಲಿ ಮಾಡಿದ್ವಿ. ನಮ್ಮ ಮುರಳೀಧರ್ ಅವರು ಈ ಬಾರಿ ಅವರಲ್ಲಿ ನಮಗೆ ಆಪತ್ ಬಾಂಧವರು ಕೇಳ್ಕೊಂಡಾಗ ಅವರು ಇಲ್ಲಿ ಬಜಾಜ್ ಮೋಟರ್ಸ್ನವರ ಹತ್ರ ಇಲ್ಲಿ ಮಾಡ್ಬೋದು ಅಂತ ಹೇಳಿ ನಮಗೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆದಂತಹ ನಮ್ಮ ಶ್ರೀ ರಾಘವೇಂದ್ರ ಪ್ರಸಾದ್ ಅವರ ಕಾಂಟ್ಯಾಕ್ಟ್ ಕೊಟ್ಟು ನಾವು ಅವರ ಹತ್ರ ಮಾತಾಡಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಮಗೆ ಈ ಜಾಗವನ್ನು ಕೊಟ್ಟು ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತು ಕನ್ನಡದ ಮನಸ್ಸುಗಳನ್ನು ಜಾಗೃತಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ರಾಘವೇಂದ್ರ ಪ್ರಸಾದ್ ಅವರನ್ನ ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಶ್ರೀಕೃಷ್ಣ ಸುಣ್ಣಗುಳಿ ಅವರು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇನ್ನು ಇವತ್ತಿನ ಪ್ರತಿ ಬಾರಿಯೂ ನಾವು ಈ ರೀತಿಯ ಸಂಸ್ಥಾಪನಾ ದಿನಾಚರಣೆ ಮಾಡಿದಾಗ ಒಂದು ದಿಕ್ಸೂಚಿ ಭಾಷಣ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಆಶಯಗಳೇನು, ಯಾಕೆ ಹುಟ್ಟಿಕೊಂಡಿತು, ನಾಡು ನುಡಿ ಸಾಹಿತ್ಯದ ಕೈಂಕರ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೇಗೆ ಮಾಡ್ತದೆ ಅದನ್ನು ಜನಮಾನಸಕ್ಕೆ ತಲುಪಿಸುವ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದು ನಮ್ಮ ಹೊಣೆಗಾರಿಕೆ. ಈ ಹಿನ್ನೆಲೆಯಲ್ಲಿ
ಒಬ್ಬರು ಅತ್ಯಂತ ಹಿರಿಯರಾದ ಸಾಹಿತಿಗಳು, ಮಾರ್ಗದರ್ಶಕರು ನಮಗೆ ಬೇಕು ಅಂತ ಹೇಳಿದಾಗ ನಮ್ಮ ಅಧ್ಯಕ್ಷರು ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರನ್ನ ಸೂಚಿಸಿದರು. ನಮ್ಮ ಕೋರಿಕೆಯ ಮೇರೆಗೆ ಅವರು ಇವತ್ತು ಕನ್ನಡದ ಅಸ್ಮಿತೆ ಮತ್ತು ಕನ್ನಡ ಮಾಧ್ಯಮ ಈ ವಿಚಾರದ ಬಗ್ಗೆ ನಮ್ಮೆಲ್ಲರಿಗೂ ಒಂದಷ್ಟು ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ. ಅತ್ಯಂತ ಹಿರಿಯರು, ಗೌರವಾನ್ವಿತರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ತೇವೆ. ಅವರಿಗೂ ಬೆನೆಟ್ ಅಮ್ಮಣ್ಣ ಅವರು ಹೂ ಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ತೇನೆ. ಇನ್ನು ನಮ್ಮ ಇನ್ನೋರ್ವ ಅತಿಥಿ ಡಾಕ್ಟರ್ ಕಿಶನ್ ರಾವ್ ಅವರು ಹಿರಿಯ ವೈದ್ಯರು, ಲ್ಯಾಪರೋಸ್ಕೋಪಿಕ್ ಮತ್ತು ಜನರಲ್ ಸರ್ಜನ್, ಎಜೆ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡ್ತಾ ಇರ್ತಾರೆ. ಅಲ್ಲಿಯ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ತಾನೇ ಅವರು ಗೌನ್ ಬಿಚ್ಚಾಕಿ ಎಸ್ ಆಸ್ಪತ್ರೆಯಲ್ಲಿ ಸರ್ಜರಿ ಮುಗಿಸಿ ಓಡ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ನಮಗೆ ಈ ಕನ್ನಡ ಅಂದಮೇಲೆ ನಮಗೆ ಆದಷ್ಟು ಕನ್ನಡವನ್ನು ಸರಳೀಕರಿಸಬೇಕಾದ್ರೆ ಇಂತಹ ಹಿರಿಯ ವೈದ್ಯರುಗಳು ನಮಗೆ ಬೇಕಾಗತ್ತೆ. ಸೊ ನಾವು ಅವರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳಿಗೆ ಅವಳನ್ನು ಕರೀತಾ ಇರ್ತೇವೆ. ಯಾಕೆಂದ್ರೆ ಜನಮಾನಸಕ್ಕೆ ಕನ್ನಡ ತಲುಪಬೇಕಾದ್ರೆ ಇಂತಹ ವೈದ್ಯರು ಸಹ ನಮಗೆ ಬೇಕಾಗತ್ತೆ. ಸೊ ಅವರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರನ್ನ ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛ ನೀಡಬೇಕು ಅಂತೇಳಿ ಕೃಷ್ಣಪ್ಪ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ನಮ್ಮವರೇ ಆದಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು, ನಮ್ಮ ಬೆನ್ನೆಲುಬು, ಅವರು ನಮ್ಮ ಶಕ್ತಿ. ಅವರಿಲ್ಲದೆ ಯಾವ ಕಾರ್ಯಕ್ರಮ ನಡೆಯುವುದಿಲ್ಲ. ಯಾವುದೇ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಆಗ್ಬೇಕು. ಸೊ ಕನ್ನಡದ ಒಂದು ಬಾವುಟವನ್ನ ಮೇಲಕ್ಕೆ ಏರಿಸುವಲ್ಲಿ ಅವರ ಸಾಧನೆ ಅದ್ಭುತ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್, ಸೂರತ್ ವಿದ್ಯಾಸಂಸ್ಥೆಯ ಚೇರ್ಮನ್ ಅವರು, ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುನ್ನಡೆಸುತ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀ ಮುರಳೀಧರ್ ಅವರು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಗಣೇಶ್ ಪ್ರಸಾದ್ ಜಿ ಅವರಿಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಹಾಗೆ ಸುಬ್ರಾಯ ಭಟ್ ನಮ್ಮ ಗೌರವ ಕೋಶಾಧಿಕಾರಿಗಳು, ಇವರು ಜಿ ಅವರು ಅಂತ ನಾವು ಕರಿತೇವೆ. ಗಣೇಶ್ ಪ್ರಸಾದ್ ಜಿ ನಮ್ಮ ಕಾರ್ಯದರ್ಶಿಗಳು. ಹಾಗೆ ನಮ್ಮ ಎಲ್ಲ ಹಿಡ್ಕೊಂಡು ದುಡ್ಡು ಹಿಡ್ಕೊಂಡು ಬಂದಿದ್ದಾರೆ ನಮ್ಮ ಸುಬ್ರಾಯಣ್ಣ. ಚುಟುಕು ಸಾಹಿತ್ಯ ಸಮ್ಮೇಳನ ನಡೆಸಿದ್ದಾರೆ. ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಆಗಾಗ ಚುಟುಕು ಕವನಗಳನ್ನು ಹೇಳುತ್ತಾ ನಮ್ಮನ್ನ ಮಲಗಿದವರನ್ನ ಎಬ್ಬಿಸ್ತಾ ಮಲಗಿರುವ ಕನ್ನಡಿಗರನ್ನ ಎಬ್ಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಅವರು ಸಹ ನಿಂತಿದ್ದಾರೆ. ಸೊ ಇವತ್ತಿನ ಈ ಸಭಾ ಕಾರ್ಯಕ್ರಮ ನಾವೀಗ ಆರಂಭಿಸಲಿಕ್ಕಿದ್ದೇವೆ. ದೀಪ ಪ್ರಜ್ವಲನ ಮಾಡಿ ಈ ಕಾರ್ಯಕ್ರಮವನ್ನ ನಮ್ಮ ಶ್ರೀ ರಾಘವೇಂದ್ರ ಪ್ರಸಾದ್ ಅವರು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ. ಈ ಮೊದಲು ಒಂದೆರಡು ನಿಮಿಷ ನಾನು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಇಲ್ಲಿಯ ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡಲಿಕ್ಕಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಕನ್ನಡದ ಅಳಿವು ಉಳಿವಿನ ಮತ್ತು ಕನ್ನಡ ನಾಡು ನುಡಿ ಮತ್ತು ಸಾಹಿತ್ಯವನ್ನ ಕೈಂಕರ್ಯವನ್ನ ಮಾಡುವಂತ ಒಂದು ಸಂಸ್ಥೆ. 1915 ಸುಮಾರು 109ನೇ ಸಂಸ್ಥಾಪನಾ ದಿನಾಚರಣೆ, 108 ವರ್ಷ ಕಳೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ನೇತೃತ್ವದಲ್ಲಿ ಆಗಿನ ಮೈಸೂರಿನ ದಿವಾನರಾಗಿದ್ದಂತಹ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಸಲಹೆ ಮೇರೆಗೆ ಮಿರ್ಜಾ ಇಸ್ಮಾಯಿಲ್ ಅವರ ಸಹಕಾರದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮೇ 5, 1915 ಉದಯಿಸಿತು. ಸೊ ಆ ದಿನವನ್ನು ನಾವು ನಮ್ಮ ರಾಜ್ಯದೆಲ್ಲೆಡೆ ಕನ್ನಡ ಸಾಹಿತ್ಯ ಪರಿಷತ್ನವರು ಕನ್ನಡದ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಅಂತ ಹೇಳಿ ಮಾಡಿ ಎಲ್ಲ ಕನ್ನಡ ಮನಸ್ಸುಗಳನ್ನು ಜಾಗೃತಿಯನ್ನ ಮೂಡಿಸುವನ್ನ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಈ ದಿನ ನಮಗೆ ಅತ್ಯಂತ ವಿಶೇಷವಾದಂತಹ ದಿನ. ಕಳೆದ ಬಾರಿಯೂ ಸಹ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ನಮ್ಮ ಕಚೇರಿಯಲ್ಲಿ ಮಾಡೋದಕ್ಕಿಂತ ಹೆಚ್ಚು ಔನ್ನತ್ಯವನ್ನ ಒಂದು ಭಾರತಿ ಕಾಲೇಜಿನಲ್ಲಿ ನಮ್ಮ ಕಚೇರಿ ಇದೆ. ಅಂದ್ರೆ ಎಲ್ಲವನ್ನು ನಾವು 4 ಜನ ಕಮಿಟಿಯವರು ಕೂತು ಮಾಡುವ ಬದಲು ಎಲ್ಲ ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯ ಒಂದು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿ ಕನ್ನಡ ಮನಸ್ಸುಗಳನ್ನು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಇಲ್ಲಿಯ ವರ್ಕರ್ಸ್ಗಳ ಜೊತೆ ಸೇರಿ, ಈ ಬಂಧುಗಳ ಜೊತೆ ಸೇರಿ ಕನ್ನಡದ ಮನಸ್ಸುಗಳ ಬಗ್ಗೆ, ಕನ್ನಡದ ನಾಡು ನುಡಿ ಅಸ್ಮಿತೆಯ ಬಗ್ಗೆ, ಕನ್ನಡ ಮಾಧ್ಯಮದ ಇಂಪಾರ್ಟೆನ್ಸಿನ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಇವತ್ತು ನಮ್ಮ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರು ನಮಗೆ ಹೆಚ್ಚಿನ ಬೆಳಕು ನೀಡಲಿದ್ದಾರೆ. ಕನ್ನಡ ನುಡಿಯನ್ನ
ಉಳಿಸುವುದು, ಕನ್ನಡ ಭಾಷೆಯನ್ನು ಉಳಿಸುವುದು ಕೇವಲ ಸಾಹಿತ್ಯ ಪರಿಷತ್ತಿನ ಕೆಲಸ ಅಲ್ಲ. ಸಾಹಿತ್ಯ ಪರಿಷತ್ತು ಮಾತ್ರ ಈ ಕೆಲಸ ಮಾಡಿದರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ. ಪ್ರತಿಯೊಬ್ಬರು ನಾವು ಕನ್ನಡವನ್ನು ಮಾತಾಡಬೇಕು, ಬೇರೆಯವರಿಗೆ ಕನ್ನಡ ಕಲೀಲಿಕ್ಕೆ ಪ್ರಚೋದಿಸಬೇಕು, ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಕಳಿಸಬೇಕು. ಅದರ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಕಲಿಬಾರ್ದು ಅಂತ ನಾವು ಹೇಳಲ್ಲ. ಕನ್ನಡ ಮೀಡಿಯಂನಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತರೂ ಸಹ ನಮ್ಮ ಮನೆಗಳಲ್ಲಿ ನಾವು ನಮ್ಮ ಸಂಸ್ಕಾರವನ್ನು ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಕಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಾಹಿತ್ಯ ಪರಿಷತ್ತು ಈ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಸೊ ನಾವೆಲ್ಲ ಒಟ್ಟು ಸೇರಿ ಒಂದು ಕರುನಾಡನ್ನು ಕಟ್ಟೋಣ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇಷ್ಟು ಹೇಳಿ ನಾನು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕು ಅಂತ ಹೇಳಿ ನಮ್ಮ ಇವತ್ತಿನ ಈ ಜಾಗ ನೀಡಿ ಅವಕಾಶ ನೀಡಿದಂತಹ ನಮ್ಮ ಈ ಬಜಾಜ್ ಮೋಟಾರ್ಸಿನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀ ರಾಘವೇಂದ್ರ ಪ್ರಸಾದ್ ಸರ್ ಅವರಿಗೆ ದೀಪ ಬೆಳಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮುರಳಿ ಮೋಹನ್ ಚುಂತಾರ್ ಅವರು ಅಲ್ಲಿನ ವೈದ್ಯರು ಹಾಗೂ ಶಸ್ತ್ರ ವೈದ್ಯರು, ಅವರು ಎಲ್ಲರನ್ನು ನಗಿಸ್ತಾರೆ, ಎಲ್ಲರನ್ನು ಖುಷಿ ಪಡಿಸ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ನಿಯೋಜನೆ ಮಾಡಿದ ನಮ್ಮ ಗೌರವ ಕಾರ್ಯದರ್ಶಿಯಾದಂಥ ಮುರಳಿ ಮೋಹನ್ ಚುಂತಾರ್ ಅವರು ಸಹ ತುಂಬ ಹೃದಯದ ಸ್ವಾಗತ. ಒಂದು ವರ್ಡ್ ಹೇಳಲಿಕ್ಕಿತ್ತು ಅವ್ರು ಹೇಳುವಾಗ ಸರ್ ಗಮನಕ್ಕೆ ಏನಂದ್ರೆ, ಅವರು ಈ ತರ ಕಾರ್ಪೊರೇಟ್ ವಲಯಗಳಿಗೆ ಹೋಗ್ಬೇಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದನ್ನ ನಾನು ಫೋನಲ್ಲಿ ಕೇಳಿಸ್ಕೊಂಡೆ. ಅದೇ ವಿಚಾರವನ್ನ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಯ ಇನ್ನೂ ಹಲವಾರು ಜನಕ್ಕೆ ತಿಳಿಸಿದಾಗ ಸುಮಾರು 10 ಆಟೋಮೊಬೈಲ್ ಡೀಲರ್ಗಳು ಕನ್ನಡ ಸಾಹಿತ್ಯ ಪರಿಷತ್ ಏನು ರೆಡಿ ಇದೆ, ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಹೇಳಿ ಕೇಳಿದ್ದೇನೆ. ಎಲ್ಲರೂ ರೆಡಿ ಇದ್ದಾರೆ, ಮನಸ್ಸಿಟ್ಟಿದ್ದಾರೆ ಎಲ್ಲರೂ. ಅವ್ರು ಹೇಳಿದಾಗ ಒಂದೊಂದು ಮನಸ್ಸು ಟಚ್ ಮಾಡಿದೆ. ಪ್ರಾಮುಖ್ಯತೆಯ ಬಗ್ಗೆ, ನಾಡು ನುಡಿಯ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿರುವಂತಹ ಕಾರ್ಯಚಟುವಟಿಕೆಗಳನ್ನೆಲ್ಲ ವಿವರಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಉದ್ದೇಶವನ್ನು ಕೂಡ ವಿವರಿಸಿದಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೆ ವಂದನೆಗಳು. ತಮಸೋಮ ಜ್ಯೋತಿರ್ಗಮಯ. ಈಗ ದೀಪ ಪ್ರಜ್ವಲನೆಯೊಂದಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ 109ನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಆರಂಭಿಸಲಿಕ್ಕಿದ್ದೇವೆ. ಈ ದೀಪ ಪ್ರಜ್ವಲನೆಯನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ರಾಘವೇಂದ್ರ ಪ್ರಸಾದ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಸುಪ್ರೀಂ ಮೋಟಾರ್ಸ್ ಅವರು ನಡೆಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ. ರಾಘವೇಂದ್ರ ಪ್ರಸಾದ್ ಹಾಗೂ ಎಲ್ಲ ಅತಿಥಿಗಳಿಗೆ ವಂದನೆಗಳು. ಈಗ ಶ್ರೀ ರಾಘವೇಂದ್ರ ಪ್ರಸಾದ್ರವರು ಉದ್ಘಾಟಕ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾರೆ. ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ ಇದರ 109ನೇ ಸಂಸ್ಥಾಪನಾ ದಿನಾಚರಣೆ, ಇದಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮೊದಲಿಗೆ ನಾನು ಏನು ಹೇಳೋದಂತಂದರೆ, ನಾನು ಯಾವುದೇ ಕೂಡ ಪ್ರಿಪ್ರೇಷನ್ ಮಾಡಲಿಲ್ಲ, ಅವರು ಸಡನ್ ಆಗಿ ಹೇಳಿದರು ಮಾತಾಡಲಿಕ್ಕೆ. ಸೊ ದಯವಿಟ್ಟು ಏನಾದರೂ ಆಚೆ ಇದ್ದರೆ ಕ್ಷಮಿಸಿ. ಸರ್ ನನಗೆ ಲಾಸ್ಟ್ ಟೈಮ್ ಕಾಲ್ ಮಾಡಿ ಹೇಳಿದರು, ಈ ಥರ ಒಂದು ನಮ್ಮ ಸಂಸ್ಥಾಪನಾ ದಿನಾಚರಣೆ ಇದೆ, ಅದನ್ನು ಒಂದು ನಿಮ್ಮ ಪ್ರಿಮೈಸಸಲ್ಲಿ ಮಾಡಬೇಕಂತೇಳಿ. ಎರಡನೇ ಯಾವುದೇ ವಿಷಯ ಆಲೋಚನೆ ಮಾಡದೇ ನಾನು ಆಯ್ತು ಅಂತ ಹೇಳಿದೆ ಅವರಿಗೆ. ಯಾಕೆಂತ ಹೇಳಿದರೆ, ಇದೊಂದು ಏನು ಹೇಳ್ತೇವೆ, ಒಂದು ಹೊಸತನ. ಓಕೆ, ಹೊಸತನ ಅಂತ ಹೇಳ್ಬೋದು. ಯಾಕೆ ನಾವು ಯಾವತ್ತೂ ಕೂಡ ಈ ಕಂಪನಿಯಲ್ಲಿ ಏನಾಗುತ್ತದೆ, ರಿವ್ಯೂ ಮೀಟಿಂಗ್ ಅಥವಾ ಬಿಸ್ನೆಸ್ ಮೀಟಿಂಗ್, ಮಂತ್ಲಿ ಅದು ಅಂಥದ್ದೆಲ್ಲ ಇರ್ತದೆ. ಬಟ್ ಇದೊಂದು ಏನಂದರೆ ಹೊಸತನ ಅಂತಲೇ ಹೇಳ್ಬೋದು ಹೇಳಿದಾಗೆ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ನವರು ಇಷ್ಟು ನೋಡಿದರೆ ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಕೈಯಲ್ಲಿ ಆದಷ್ಟು, ಅಂದರೆ ಓಕೆ, ಯಾವುದೇ ಒಂದು ಇದನ್ನು ಈ ರೀತಿ ನಮಗೆ ಒಂದು ಯಾವುದೇ ಥರ ಆಚರಣೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ನಮ್ಮ ಮನೆಯಲ್ಲಿ ಈ ಕನ್ನಡದ ಒಂದು ಅಸ್ಮಿತೆಯನ್ನು
ಅದರ ಅಸ್ತಿತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಸುವುದು ಅಥವಾ ನಮ್ಮ ಸಹಪಾಠಿಗಳಿಗೆ ಅದನ್ನು ಹೇಳಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕಂತ ಹೇಳಿ ನಮ್ಮೆಲ್ಲರ ಆಸೆ. ಸೊ ಹಾಗಾಗಿ ಹೆಚ್ಚೇನು ನಾನು ಮಾತಾಡೋದಿಲ್ಲ. ಇದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಗಣ್ಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಇನ್ನು ಮುಂದಕ್ಕೂ ಕೂಡ ನನ್ನಿಂದಾಗಲಿ ನಮ್ಮ ಸಂಸ್ಥೆಯಿಂದಾಗಲಿ ಏನಾದರೂ ಸಹಾಯ ಆಗೋದಂತ ಖಂಡಿತವಾಗಲೂ ನಾವು ಮಾಡ್ತೇವೆ. ಹಾಗೆಯೇ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕನ್ನಡ ಭುವನೇಶ್ವರಿ ತಾಯಿಗೆ ವಂದಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಪೂರ್ವಕವಾಗಿ ಸುಂದರವಾದ ಕನ್ನಡದಲ್ಲಿ ಉದ್ಘಾಟನೆಯ ಭಾಷಣವನ್ನು ನೀಡಿದಂಥ ಶ್ರೀ ರಾಘವೇಂದ್ರ ಪ್ರಸಾದ್ರವರಿಗೆ ಧನ್ಯವಾದಗಳು. ಹಾಗೆ ಮುಂದಕ್ಕೆ ನಮ್ಮ ಇಂದಿನ ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಕನ್ನಡದ ಅಸ್ಮಿತೆ ಮತ್ತು ಕನ್ನಡ ಮಾಧ್ಯಮ ಇದರ ಬಗ್ಗೆ ಮಾತನಾಡಲಿಕ್ಕೆ ಬಂದವರು ಹಿರಿಯ ವಿದ್ವಾಂಸರಾದಂಥ ಶ್ರೀ ಶಿಕಾರಿಪುರ ಕೃಷ್ಣಮೂರ್ತಿಯವರು. ಅವರ ಮಾತು ಕೇಳುವುದೇ ಒಂದು ಭಾಗ್ಯ. ನಾನು ತುಂಬ ಕೇಳಿ ನಾನು ಅವರ ಅಭಿಮಾನಿ. ಹಾಗೆ ತುಂಬ ಅಭಿಮಾನಿಗಳು ಇಲ್ಲಿ ಅವ್ರದ್ದು ಇರ್ಬೋದು. ಅವರ ಬಗ್ಗೆ ಅವರ ಕಿರು ಪರಿಚಯವನ್ನು ನಮ್ಮ ಗೌರವ ಕೋಶಾಧಿಕಾರಿಗಳಾದಂಥ ಸುಬ್ರಾಯ ಭಟ್ರು ವೇದಿಕೆ ಮುಂದೆ ಮಾಡಬೇಕಾಗಿ ಕೇಳಿಕೊಳ್ತಾರೆ. ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಇವರು ನಿವೃತ್ತ ಪ್ರಾಧ್ಯಾಪಕರು. ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದವರು. 35 ವರ್ಷಗಳ ಕಾಲ ಉಪನ್ಯಾಸಕರಾಗಿದ್ದವರು. ವಿಜ್ಞಾನದಲ್ಲಿ ಪದವಿ, ಸಂಸ್ಕೃತ ಸಾಹಿತ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಅಲಂಕಾರ ಶಾಸ್ತ್ರದಲ್ಲಿ ಡಾಕ್ಟರೇಟ್, HRDನಲ್ಲಿ ಸ್ನಾತಕೋತ್ತರ ಡಿಪ್ಲೊಮ್ ಇವೆಲ್ಲ ಇವರ ವಿದ್ಯಾರ್ಹತೆಗಳು. ಹಾಗೆಯೇ 63 ಪಠ್ಯ ಪುಸ್ತಕಗಳ ಸಂಪಾದಕರು ಇವರು. 3 ಪ್ರೌಢಶಾಸ್ತ್ರ ವಿಮರ್ಶಾಶಾಸ್ತ್ರದ ಪುಸ್ತಕಗಳು, ಸಾವಿರಾರು ಲೇಖನಗಳು, 100 ಸಂಶೋಧನಾ ಲೇಖನಗಳು, ಸಾರ್ವಜನಿಕ ಪ್ರವಚನಗಳು, ಸನಾತನ ಧರ್ಮ ಸಾಹಿತ್ಯ ಕುರಿತ ಉಪನ್ಯಾಸಗಳು, ರೇಡಿಯೋ TV ಕಾರ್ಯಕ್ರಮಗಳು, HRD ಪ್ರಶಿಕ್ಷಣ ಪರಿಣತರಾಗಿ ಸಂಶೋಧನೆ ಮತ್ತು ಪ್ರಕಟಿಸಿದ 83 ಕಿರು ಪುಸ್ತಕಗಳು ಕನ್ನಡದಲ್ಲಿಯೇ ವ್ಯಕ್ತಿ ವಿಕಾಸ ಕುರಿತ ಉಪನ್ಯಾಸಗಳು, ಅನೇಕ ತರಬೇತಿ, ಅದು ಶಿಕ್ಷಕರಿಗೆ ಇರಬಹುದು, ವಿದ್ಯಾರ್ಥಿಗಳಿಗೆ ಇರಬಹುದು. ಹಾಗೆಯೇ ಆನ್ವಯಿಕ ಸಂಶೋಧನೆಗಾಗಿ ಇವರ ಹೆಸರು ಏಷ್ಯಾ ವಿಶ್ವಕೋಶದಲ್ಲಿ ಸೇರಿದೆ. ಕನ್ನಡ ನಾಡಿನ ಈಗಾಗಲೇ ಹೇಳಿದಾಗ 80,000 ಶಿಕ್ಷಕರಿಗೂ ಸಾವಿರಾರು ವಿದ್ಯಾರ್ಥಿಗಳಿಗೂ ಕನ್ನಡದಲ್ಲಿ ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನು ನೀಡಿರುತ್ತಾರೆ. ಇವರು ಶಿಕಾರಿಪುರ ತಾಲೂಕಿನವರು. ಹಾಗೆಯೇ ಶಿಕಾರಿಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸನ್ಮಾನಕ್ಕೆ ಅರ್ಹರಾಗಿದ್ದಾರೆ. ಹಾಗೆಯೇ 2011ರಲ್ಲಿ ಬಿಡುಗಡೆಗೊಂಡ ಕೂರ್ಮಾವತಾರ ಗಿರೀಶ್ ಕಾಸರವಳ್ಳಿಯ ನಿರ್ದೇಶನ ಇರುವಂತಹ ಚಲನಚಿತ್ರ, ಇದರಲ್ಲಿ ಗಾಂಧಿಯ ಪಾತ್ರವನ್ನು ಮಾಡಿ ಇವರನ್ನು ಅಭಿನವ ಗಾಂಧಿ ಅಂತ ಕರೀತಾರೆ. ಅಷ್ಟು ಕೂಡ ಆ ಚಿತ್ರ ಬಹಳ ಮೆಚ್ಚುಗೆ ಪಡೆದಿದೆ, ಅತ್ಯಂತ ಖ್ಯಾತಿಯನ್ನು ಪಡೆದಿದೆ. ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಇವರಿಗೆ ಬಂದಿದೆ. ಇವರು ಹೇಳಿಕೊಳ್ಳುವುದು ಅಥವಾ ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ, ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಏರಬಹುದು ಅಂತ ಹೇಳಲಿಕ್ಕೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಬೋದು. ಇದು ಇವರ ಕಿರು ಪರಿಚಯ. ನಮಸ್ಕಾರ. ವ್ಯಕ್ತಿ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರನ್ನು, ಅವರ ವ್ಯಕ್ತಿತ್ವವನ್ನು ಚುಟುಕಾಗಿ ನಮಗೆ ಪರಿಚಯಿಸಿದಂಥ ಸುಬ್ರಾಯ ಭಟ್ರಿಗೆ ವಂದನೆಗಳು. ಹಾಗೆ ಈಗ ನಮಗೆ ಶಿಕಾರಿಪುರ ಕೃಷ್ಣಮೂರ್ತಿಯವರ ಮಾತುಗಳನ್ನು ಆಲಿಸುವಂಥ ಭಾಗ್ಯ. ಇಲ್ಲಿ ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮದಲ್ಲೇ ಕಲಿತವ್ರು ಯಾರಾದ್ರೂ ಇದ್ದೀರಾ? ನಾನಿದ್ದೇನೆ. ಹೆಚ್ಚಿನವರು ಕನ್ನಡ ಮಾಧ್ಯಮದಲ್ಲಿ ಕಲಿತವ್ರು. ಅದೇ ಕನ್ನಡ ಮಾಧ್ಯಮದಲ್ಲೇ ಕಲಿತವ್ರು ನಾನು ಕೂಡ ನಿಮ್ಮ ಹಾಗೆ. ಹಾಗಾಗಿ ಒಂದು ವ್ಯತ್ಯಾಸವನ್ನು ನಾವೀಗ ಗುರುತಿಸ್ಬೇಕು. ಸನ್ಮಾನ್ಯ ಅಧ್ಯಕ್ಷರಿಗೆ
ಮತ್ತು ಘಟಕರಿಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ದೊಡ್ಡ ಸಾಧಕರಿಗೆ ನಮಸ್ಕಾರ ಮಾಡ್ತಾ ಇಂಥ ಒಂದು ಉದ್ಯಮ ಸಂಸ್ಥೆಯಲ್ಲಿ ಈ ಸಮ್ಮೇಳನ ಮಾಡೋದು ಬಹಳ ಈ ಸಭೆ ಮಾಡೋದು ಬಹಳ ಅರ್ಥಪೂರ್ಣವಾಗಿದೆ. ಅದಕ್ಕೆ ತಾಲೂಕು ಪರಿಷತ್ತಿನ ಪದಾಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ. ಇದು ಭಾಳ ವಿಶೇಷವಾದದ್ದು. ರಾಜ್ಯದಲ್ಲಿ ಬೇರೆ ಎಲ್ಲೂ ಈ ಥರ ಮಾಡ್ತಾ ಇಲ್ಲ. ಹುಡುಕಿ ಉದ್ಯಮ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಈ ಕನ್ನಡದ ಬೀಜಾರೋಪಣೆ ಬಹಳ ಮುಖ್ಯವಾದ. ಒಂದೆರಡು ಅನುಭವಗಳೇನೆಂದರೆ, ಈ ಕಾಲೇಜಲ್ಲಿ ಕಲಿತ ವಿದ್ಯಾರ್ಥಿಗಳು ಕಡೆ ವರ್ಷ ಕಲಿತಿರುವಾಗ ಅವ್ರಿಗೆ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಮಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಮಾಡಿಬಿಟ್ಟು ಅವರನ್ನು ದೊಡ್ಡ ದೊಡ್ಡ ಕಂಪನಿಗಳಿಗೆ ಆಯ್ಕೆ ಮಾಡಿಬಿಟ್ಟು ಕೊಡುವಂಥ ಕೆಲಸದಲ್ಲಿ ನಾನು ಸ್ವಲ್ಪ ತೊಡಗಿದ್ದೆ. ನನ್ನ ಪರಿಣತ ಅಂತೇಳಿ ನಾನು ಕೂಡ ಕರಿತಿದ್ದೆ. ಹಾಗೆ ಮಾಡುವಾಗ ಜೆಟ್ ಏರ್ವೇಸ್ ಅದಕ್ಕೊಂದು ಆಯ್ಕೆ ಮಾಡಬೇಕಾಯ್ತು. ಜೆಟ್ ಏರ್ವೇಸ್ಗೆ ಒಬ್ಬರು ಕ್ರೈಸಿಸ್ ಮ್ಯಾನೇಜರ್ ಅಂತ ಮುಂಬೈ ಏರ್ಪೋರ್ಟಿಗೆ, ಇನ್ನು ಕ್ಯಾಂಪಸ್ಗೆ ಒಂದು 20 ಜನಕ್ಕೆ ಆಯ್ತು. ಈ ಥರ ಹಲವು ಕಡೆ ಮಾಡುವ ಸಂದರ್ಭದಲ್ಲಿ ಆ ಮಕ್ಕಳನ್ನು ಸ್ವಲ್ಪ ಕೆರೆದು ನೋಡೋದು, ನಿಜವಾಗಿ ಇವರಿಗೆ ತಾಕತ್ತು ಎಷ್ಟಿದೆ ಅಂತ. ಹಾಗೆ ನೋಡುವಾಗ 400-500 ಅಪ್ಲಿಕೇಶನ್ಸ್ ಇರ್ತವೆ. ಅದನ್ನು ನಾವು 3 ಜನ ಸೆಲೆಕ್ಟ್ ಮಾಡಬೇಕು. 400-500 ಅಪ್ಲಿಕೇಶನ್ಸ್ ಇರ್ತವೆ, 3-4 ಜನ ಸೆಲೆಕ್ಟ್ ಮಾಡಬೇಕು. ನೋಡಿ ಕೆಲಸ ಅದಕ್ಕೆ ಬಹಳ ಸುಲಭವಾದ ಮೆಥಡ್ ನಮ್ದೆ. ನೀನು ಯಾವ ಮಾಧ್ಯಮದಲ್ಲಿ ಕಲ್ತದ್ದು? ನಾನು ಇಂಗ್ಲೀಷ್ ಮೀಡಿಯಂ ಕಲ್ತದ್ದು. ಹೌದಾ? ಭಾಳ ಸಂತೋಷ. ಆದರೆ ನೀವು ವ್ಯವಹಾರ ಮಾಡಬೇಕಾದ್ದು ಕನ್ನಡ ದೇಶದಲ್ಲಿ, ಕನ್ನಡ ಜನರ ಜೊತೆಗೆ. ನೀವು ಅವ್ರ ಜೊತೆಗೆ ಪಟ ಇಂಗ್ಲೀಷ್ ಮಾತಾಡಿದ್ರೆ ಇದ್ಯಾರೋ ಬೇರೆ ಜನ ನಮ್ಗೆ ಆಗೋದಿಲ್ಲ ಅಂತ ಆ ವ್ಯಾಪಾರ ಎಲ್ಲ ಹೋಗ್ತಾರೆ. ನೀವು ಹಂಗೆ ಮುಚ್ಚಬೇಕಾಗ್ತದೆ. ಹಾಗಾಗಿ ನೀವು ಕನ್ನಡ ಎಷ್ಟು ಬರ್ತದೆ ಅಂತ ನಾನು ನೋಡಬೇಕಾಗಿದೆ. ಇಂಗ್ಲೀಷ್ ಬರ್ತದೆ, ಇಂಗ್ಲೀಷ್ ಯಾರಿಗೆ ಬರೋದಿಲ್ಲ? ಇಂಗ್ಲೀಷ್ ಬರೋದು ಅಗತ್ಯವೂ ಇಲ್ಲ. ಹಾಗಾಗಿ ಎಂಥದ್ದು ನೋಡುವ ಅಂತ ಅವ್ರನ್ನ ಸ್ವಲ್ಪ ಮಾತಾಡಿಸುವಾಗ ಅವರು ಟೆಟ್ಟ ಅಂತಾರೆ, ಆಚೆ ಅದು ಇಲ್ಲ, ಈಚೆನೂ ಇದೂ ಇಲ್ಲ. ಹಾಗೆ ಅದರ ಹಿನ್ನೆಲೆಯಲ್ಲಿ ನಾವೆಲ್ಲ, ನಾನು ಶಿವರಾಮ್ ಕಾರಂತರ ಶಿಷ್ಯ, ಕೋಟ ಶಿವರಾಮ್ ಕಾರಂತರ ಶಿಷ್ಯ ನಾನು. ಅವರೆಲ್ಲ ನಮಗೇನು ಕಲಿಸಿದ್ರು ಅಂದರೆ, ನೀನು ಅಮ್ಮನ ಭಾಷೆಯಲ್ಲಿ ಕಲ್ತಿದ್ದೀಯಾ? ಅಮ್ಮನ ಭಾಷೆ ಅಂದರೆ 3-4 ವರ್ಷ ಆದ ನಂತರ ಅಮ್ಮನ ಜೊತೆ ಯಾವ ಭಾಷೆಯಲ್ಲಿ ಮಾತಾಡಿದ್ವಿ ನಾವು? ಅಮ್ಮನ ಹತ್ರ ಪ್ರಶ್ನೆ ಕೇಳಿದ್ದು ಯಾವ ಭಾಷೆಯಲ್ಲಿ? ಆಗ ಅಮ್ಮ ಉತ್ತರ ಕೊಟ್ಟಿದ್ದು ಯಾವ ಭಾಷೆಯಲ್ಲಿ? ಅದು ನನಗೆ ಅರ್ಥ ಆಯಿತು. ಆಗ 3 ವರ್ಷ ಆದಾಗ ನಾನು ಕನ್ನಡದಲ್ಲಿ ಅಮ್ಮನಿಗೆ ಪ್ರಶ್ನೆ ಕೇಳಿ ಅವಳು ಇಂಗ್ಲೀಷಿಗೆ ಉತ್ತರ ಕೊಟ್ಟಿದ್ರೆ ನನಗೇನಾಗ್ತಿತ್ತು? ಇದು ಯಾವುದೋ ಅಮ್ಮ ಬೇರೆ, ಇದು ನನ್ನ ಅಮ್ಮ ಅಲ್ಲ ಇದು. ನಾನು ಆಚೆ ಹೋಗ್ತಿದ್ದೆ. ನಾನು ಮನೆ ಭಾಷೆಯಲ್ಲಿ 4 ವರ್ಷ ಇದ್ದಾಗ ಮಕ್ಕಳಲ್ಲಿ ಪ್ರಶ್ನೆ ಬರ್ತದೆ. ಯಾಕೆ ಪ್ರಶ್ನಿಸುವುದು? ನಮ್ಮ ಶ್ರದ್ಧೇಯರಾದ ಅಬ್ದುಲ್ ಕಲಾಂ ಅವರ ಭಾಷೆ. ಪ್ರಶ್ನಿಸುವುದು ಯಾಕೆ ಅಂದರೆ ತಿಳ್ಕೊಳ್ಳಿಕ್ಕೋಸ್ಕರ ಪ್ರಶ್ನಿಸುವುದು. ಕ್ವೆಶ್ಚನಿಂಗ್ ಇಸ್ ಲರ್ನಿಂಗ್. ಆ ತಿಳ್ಕೊಳ್ಳೋಕೆ ಮಕ್ಕಳು ಆಗ ಪ್ರಯತ್ನ ಪಡ್ತವೆ. 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಆಯಿತು, 6 ವರ್ಷ ಆದಮೇಲೆ ಶಾಲಾ ಸೇರಿಸಿ ಆಯಿತು. ಅವು ಅದೇ ಕೆಲಸ ಮುಂದುವರಿಸ್ತವೆ. ಏನು? ಪ್ರಶ್ನಿಸುವುದು. ಯಾಕೆ? ಕಲೀಲಿಕ್ಕೆ. ಅಲ್ಲಿಯವರೆಗೆ ಕಲಿತ ನಂತರ 6-7ನೇ ಕ್ಲಾಸಿಗೆ ಬರ್ತಿದ್ದಾಗೆ ಇಂಗ್ಲೀಷ್ ಮೀಡಿಯಮಿಗೆ ನಾವು ಕಳಿಸ್ಬಿಡ್ತೇವೆ. ಇಂಗ್ಲೀಷ್ ಮೀಡಿಯಂ ಕಳಿಸ್ತಿದ್ದಾಗೆ ಅಲ್ಲಿ ಈ ಮಕ್ಕಳಿಗೆ ಪ್ರಶ್ನೆ ಕೇಳಬೇಕಾದ್ರೆ ಏನು ಕೇಳಬೇಕು ಅಂತ ಗೊತ್ತಾಗಬೇಕಾದ್ರೆ ಅವ್ರು ಹೇಳಿದ ಅರ್ಥ ಆಗಬೇಕಲ್ಲ. ಅವ್ರು ಇಂಗ್ಲೀಷ್ ಟಸ್ಪುಸ್ ನಮ್ಗೆ ಈ ಮಕ್ಕಳಿಗೆ ಇದೆಂಥದ್ದು ಬೇರೆ ಎಲ್ಲೋ ಬಂದೆ. ನನ್ನ ಕೆಲಸ ಏನು? ಇಲ್ಲಿ ಕೂತ್ಕೊಳ್ಳೋದು, ಹೋಗೋದಷ್ಟೇ, ಮತ್ತಿನ್ನೇನಿಲ್ಲ. ಟೈಮ್ ಪಾಸ್ ಮಾಡೋದು, ಹೋಗೋದು. ನಾನು 30 ವರ್ಷಗಳಿಂದ ಬಹುಪಾಲು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ತರಬೇತಿ ಮಾಡುವ ಕೆಲಸವನ್ನು ಮಾಡಿ ಸೋತಿದ್ದೇನೆ. ಗೊತ್ತಾಗಿದೆ ಇದು ಭಾರತದ ಅತಿ ದೊಡ್ಡ ದುರಂತ. ಕೆಲವು ದೇಶಗಳಲ್ಲಿ, ಬೇರೆ ಕಡೆಯಲ್ಲಿ ಕೂಡ ನಾನು ನೋಡಿದ್ದೆ. ಆ ದೇಶಗಳಲ್ಲಿ ಅಸ್ಮಿತೆ ಅಂದರೆ ಅಸ್ಮಿ ಅಂದರೆ ಇದ್ದೇನೆ ಅಂತ, ನನ್ನದು ಅಂತ ಅಂತಂದು ಎಂಥದ್ದು ಅಂತ, ನನ್ನದು ಅಂದರೆ ಎಂಥದ್ದು ಅಂತ. ಅಬ್ದುಲ್ ಕಲಾಂ ಅವರ ಭಾಷೆಯಲ್ಲಿ ನನ್ನದು ಅಂದರೆ ಮೊದಲು ನನ್ನ ಅಮ್ಮ ನನ್ನದು, ಅಮ್ಮನ ಭಾಷೆ ನನ್ನದು, ಅಮ್ಮ ಕಲಿಸಿದ ಸಂಸ್ಕೃತಿ ನನ್ನದು. ಅವ್ರದ್ದೇ ಉದಾಹರಣೆ ಕೊಡ್ತೇನೆ ಅಬ್ದುಲ್ ಕಲಾಂ ಅವ್ರದ್ದು. ಯಾಕೆಂದ್ರೆ ಬಹಳ ಪ್ರೀತಿಯವರು, ಸ್ವಲ್ಪ ಸಂವಾದ ಇದ್ದವರು. ರಾಮೇಶ್ವರಂನಲ್ಲಿ ಹೌದಾ, ಅವ್ರ ಮನೆ ಕೂಡ ಹೋಗ್ತಾರೆ. ರಾಮೇಶ್ವರಂನಲ್ಲಿ ಅವರು ನನ್ನ ಸಂಸ್ಕೃತಿ ಯಾವುದು ಅಂದರೆ ರಾಮೇಶ್ವರಂ ಸಂಸ್ಕೃತಿ. ನಾನು ಹುಟ್ಟಿದ ಜಾತಿ ಯಾವುದಾರಾಗಲಿ, ಜಾತಿ ಭೇದ ಇಲ್ಲ ಅವ್ರಿಗೆ. ಆ ಎಲ್ಲ ಊರಿನ ಮಕ್ಕಳನ್ನು ಸೇರಿಸಿ ಆ ದೇವಸ್ಥಾನದಲ್ಲಿ ಬಾಲವಾಡಿ ಮಾಡ್ತಾ ಇದ್ರಂತೆ. ಆ ದೇವಸ್ಥಾನದ ಅರ್ಚಕರು, ಪುರೋಹಿತರು ಸೇರಿ ಆ ಮಕ್ಕಳಿಗೆ ಯೋಗ ಕಲಿಸ್ತಾ ಇದ್ರು, ಸಂಗೀತ ಕಲಿಸ್ತಾ ಇದ್ರು, ಭಜನೆ ಕಲಿಸ್ತಾ ಇದ್ರು, ಸಂಸ್ಕೃತ ಕಲಿಸ್ತಾ ಇದ್ರು. ಹಾಗೆ ಕಲಿತವರು ಅಬ್ದುಲ್ ಕಲಾಂ. ಅವ್ರು ಹೇಳ್ತಾರೆ, ಈ ರಾಮೇಶ್ವರದ ಸಂಸ್ಕೃತಿ ಇದು ನನ್ನ ಅಸ್ಮಿತೆ. ನನ್ನ ಅಪ್ಪನಿಂದ, ನನ್ನ ಅಮ್ಮನಿಂದ, ನನ್ನ ಗುರುಗಳಿಂದ, ನನ್ನ ಊರಿನಿಂದ ಬಾಲ್ಯದಲ್ಲಿ ನನಗೆ ಬಂದದ್ದು ಅಸ್ಮಿತೆ. ಆದ್ದರಿಂದ ಇವತ್ತು ನಾನು ಇಷ್ಟು ಗಟ್ಟಿಯಾಗಿದ್ದೇನೆ ಅಂತ.
ಅಬ್ದುಲ್ ಕಲಾಂ ಅವರು ಆಮೇಲೆ ಬಹಳ ಕಾಲದವರೆಗೂ ಲೈಫ್ ಲಾಂಗ್ ಥ್ರೂಔಟ್ ವೀಣಾ ವಾದಕರಾಗಿದ್ರು, ವೀಣೆ ಕಲಿತಾ ಇದ್ರು, ವೀಣೆ ನುಡಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅವ್ರ ಸ್ವಂತ ತಮಿಳು ಭಾಷೆಯಲ್ಲಿ ಆ ತಿರುಕುರಳೆಲ್ಲ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅವರ ಅಸ್ಮಿತೆ ಅದು ಅಂತ, ಅವರ ಅಸ್ಮಿತೆ. ಹಾಗೆ ಇಲ್ಲಿ ಕೂತವರು ನಮ್ಮ ಅಸ್ಮಿತೆ ಏನು ಅಂತ ನೋಡಿಕೊಂಡಾಗ ನಮ್ಮ ಅಸ್ಮಿತೆ ಕನ್ನಡವೇ ನಮ್ಮ ಅಸ್ಮಿತೆ. ಈ ಅಸ್ಮಿತೆಗೆ ನಷ್ಟ ಆಗ್ತಾ ಇರುವುದನ್ನು ಶಿವರಾಮ್ ಕಾರತರು ಭಾಳ ಸ್ಟ್ರಾಂಗಾಗಿ ಗುರುತಿಸಿ ಗಲಾಟೆ ಮಾಡಿದರು. ಅವ್ರ ಹಿಂದೆ ನಾವೆಲ್ಲ ಇದ್ದವರು ಗಲಾಟೆ ಮಾಡಿ ಸೋತು. ಅದನ್ನು ಕುರಿತು ಒಂದು ಸ್ವಲ್ಪ ನಿಮಗೆ ವಿವೇಚನೆ ಮಾಡಲಿಕ್ಕೆ. ಇವತ್ತು ನಿಮ್ಮ ಮಕ್ಕಳನ್ನ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕಳಿಸಿದ್ದೀರಿ. ಯಾಕೆ? ಇಂಗ್ಲೀಷ್ ಬೇಕು ಅಂತಲ್ಲ, ಆ ಸ್ಕೂಲ್ ಉತ್ತಮ ಅಂತ, ಕನ್ನಡ ಸ್ಕೂಲ್ಗಿಂತ ಅದು ಚೆನ್ನಾಗಿದೆ ಅಂತ. ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಒಬ್ಬ ದೊಡ್ಡ ರಾಜ್ಯದ ನಾಯಕರು ಈ ದಿವಸಗಳಲ್ಲಿ ದೊಡ್ಡ ನಾಯಕರು ಚುನಾವಣೆಗೋಸ್ಕರ ಓಟಿಗೋಸ್ಕರ ಒಂದು ಚಿತ್ರ ಎಲ್ಲ ನೋಡಿದ್ರು. ನಾವು ಇನ್ನು ಸರ್ಕಾರಿ ಶಾಲೆಗಳನ್ನ ಹೀಗೆ ಮಾಡ್ತೇವೆ ಅಂತ ಟಿ ವಿಲಿ ನೋಡಿ ಬರ್ತದೆ. ದೊಡ್ಡ ಭಾಷೆ ಸ್ಕೂಲ್ ಇದೆಲ್ಲ ತೋರಿಸ್ಬಿಟ್ಟು ನಾವಿನ್ನು ಮುಂದೆ ಹೀಗೆ ಮಾಡ್ತೇವೆ, ನಮ್ಮ ಕನ್ನಡ ಶಾಲೆಗಳನ್ನ ನಾವು ಹೀಗೆ ಮಾಡ್ತೇವೆ, ಸರ್ಕಾರಿ ಶಾಲೆ ಹೀಗೆ ಮಾಡ್ತೇವೆ ಅಂತ ತೋರಿಸಿದ್ರು. ಭಾಳ ಸಂತೋಷ. ಆ ಮನುಷ್ಯ 3 ಸಾರಿ ಮುಖ್ಯಮಂತ್ರಿ ಆದವ್ರು ಈ ರಾಜ್ಯದಲ್ಲಿ. ಅವಾಗ ಯಾಕೆ ಮಾಡಲಿಲ್ಲ? ಈಗ ಓಟ್ ಬೇಕಾದಕ್ಕೋಸ್ಕರ. ಅದರಿಂದ ಈ ಚುನಾವಣಾ ಸಮಯದಲ್ಲಿ ನಮಗೆಲ್ಲ ವಾಸ್ತವಿಕ ಸತ್ಯ ಗೊತ್ತಿದೆ. ಓಟಿಗೋಸ್ಕರ ಇವ್ರು ಏನೇನೋ ಮಾಡ್ತಾರೆ. ಪ್ರಜಾಪ್ರಭುತ್ವದ ಧೂಳು ಇದು, ಅದು ಸ್ವಲ್ಪ ಆಚೆ ಹಾಕಿ ವ್ಯಕ್ತಿ ಯೋಗ್ಯರಾದವ್ರನ್ನು ನಾವು ಓಟ್ ಕೊಡ್ತೀವಿ, ಅದನ್ನೇ ಹೇಳೋ ಅಗತ್ಯ ಇಲ್ಲ. ಆದರೆ ಇವರು ನಿಜವಾಗಿ ನಮ್ಮತನವನ್ನು ಬೆಳೆಸ್ತಾರ ಅನ್ನುವಂಥದ್ದು ಭಾಳ ಮುಖ್ಯ. ಇವತ್ತು ನೋಡಿ, ನಮ್ಮ ಮನೆಯಲ್ಲಿ ಬೆಳೀತಿರತಕ್ಕಂಥ ಮಕ್ಕಳು, ಶಾಲೆ ಹೋಗ್ತಿರುವ ನಮ್ಮ ಮೊಮ್ಮಕ್ಕಳೆಲ್ಲ ಇದ್ದಾರೆ. ಆ ಮಕ್ಕಳನ್ನು ಒಂದು ಸ್ವಲ್ಪ ಹೀಗೆ ಮಾತಾಡಿಸಿ ನೋಡಿ. ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳಿದೆ. ಕ್ಯಾಂಪಸ್ ಇಂಟರ್ವ್ಯೂ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹಳ ಕಾಲ ಟ್ರೈನ್ ಮಾಡಿದವರು. ಇಲ್ಲಿ ಅವರಿಗೆ ಪರೀಕ್ಷೆ ಮಾಡೋದು ಬಹಳ ಸುಲಭ. ಏನು ಅಂದರೆ, ನಿನ್ನ ಪುಸ್ತಕ ಎಲ್ಲ ಆಚೆ ಇಡಯ್ಯ, ನಿನ್ನ ಮಾರ್ಕ್ಸ್ ಬಂದದೆಲ್ಲ ಆಚೆ ಇಡು. ಇಂಟರ್ವ್ಯೂಲಿ ಏನು ಮಾಡ್ತಾರೆ ಗೊತ್ತಾ? ಈಗ ಅದೆಲ್ಲ ಆಚೆ ಇಡು. ಫಸ್ಟ್ ಕ್ಲಾಸ್ ಪಾಸ್ ಆಗಿದೆಯಾ? ಒಳ್ಳೆದು ಅಲ್ಲಿಡು. ಸರ್ ನಂಗೆ ಇಷ್ಟು ಮಾರ್ಕ್ಸ್ ಇಡಯ್ಯ, ಗೊತ್ತು ನನಗೆ, ಅದೆಲ್ಲ ಅಲ್ಲಿಡು. ಮಾರ್ಕ್ಸ್ ಇಲ್ಲಿ ಬಾ ನಿಂತ್ಕೊ ಮೇಲೆ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು. ಈಗ ನಮ್ಮ ದೇಶದಲ್ಲಿ ಇರುವಂಥ ಅತಿ ದೊಡ್ಡ ಸಮಸ್ಯೆ ಅಂದರೆ, ಯಾವುದಾದ್ರೂ ಒಂದು ಸಮಸ್ಯೆ, ನೀನೇ ತಗೊಳ್ಳೋದು ಸಮಸ್ಯೆ, ಓದಿದವ್ರಿಗೆ ಉದ್ಯೋಗ ಇಲ್ಲ ಅಂತ ತಿಳ್ಕೊ ಸಮಸ್ಯೆ. ನಿಂಗೆ ಇನ್ಯಾವ ಸಮಸ್ಯೆ ಕಾಣುತ್ತೆ ನಿಮಗೆ? ಇನ್ನೇನು ಸಮಸ್ಯೆ? ಮತ್ತು ವೈಲೆನ್ಸ್, ಎಲ್ಲ ಕಡೆ ಹಿಂಸೆ, ಯಾವುದಾದ್ರು ವಿಷಯ ತಗೋ. ನೀನು 2 ನಿಮಿಷ ಅಥವಾ 3 ನಿಮಿಷ ಕನ್ನಡದಲ್ಲಿ ಮಾತಾಡಬೇಕು. ಮಾತಾಡಿದ್ರೆ ಅವನು ನಿಂತ್ಕೊಂಡು ಏನು ಪ್ರಾಬ್ಲಮ್? ಶಿವರಾಮ್ ಕಾರತರು ಗೊತ್ತಿಸಿದ್ರು. ಏನು ಪ್ರಾಬ್ಲಮ್ ಅಂದರೆ, ಥಾಟ್ಸ್ ಬರೋದಿಲ್ಲ, ಚಿಂತನೆಗಳು ಬರೋದಿಲ್ಲ. ಏನಾದ್ರು ವಿಷಯ ಹೇಳಬೇಕು ಅಂದರೆ ಚಿಂತನೆಗಳು ಬರೋದಿಲ್ಲ. ಬಂದರೂ ಅದು ಇಲ್ಲಿಂದ ಬಾಯಿಂದ ಬರೋದಿಲ್ಲ, ಇಲ್ಲಿಂದ ಇಲ್ಲೆಲ್ಲೋ ಬ್ಲಾಕ್ ಆಗಿಬಿಡ್ತದೆ. ಪರೀಕ್ಷೆಯಲ್ಲಿ ಬರೀತಾರೆ, ಮಾರ್ಕ್ಸ್ ತಗೊಳ್ತಾರೆ. ಆದರೆ ಎದ್ದು ನಿಂತು ಮಾತಾಡುವುದ್ರೆ ಬರೋದಿಲ್ಲ. 95% ನಮ್ಮ ಶಾಲಾ ವಿದ್ಯಾರ್ಥಿಗಳ ಕಥೆ ಇಂಥದ್ದು. ಪುರಾಣಿಕರಿಗೆ ಹೇಳ್ತಿದ್ದ, ನಿಮಗೂ ಹೇಳ್ತಾ ಇದ್ದೀನಿ, ಎಲ್ಲ ಸ್ಕೂಲ್ ನಡೆಸ್ತಾ ಇರೋದು. ನಿಮ್ಮ ಮಕ್ಕಳನ್ನ ಎದ್ದು ನಿಲ್ಲಿಸಿ ಒಂದು ವಿಷಯ ಕೊಡ್ತಿದ್ದಾಗ ಎದ್ದು ನಿಂತು ರಪ್ರಪ್ರಪ್ ಅಂತ 15 ನಿಮಿಷ, 10 ನಿಮಿಷ, 20 ನಿಮಿಷ ನಿಲ್ಲಿಸಿ ಮಾತಾಡ್ಲಿಕ್ಕೆ ಬಂತು ಅಂತಾದರೆ, ಮಾತು ಬಂದಾಗ ಚಿಂತನೆ ಬಂದಾಗ ಭಾವನೆ ಸೇರ್ಕೊಳ್ತು, ಆ ಪ್ರಕಟಣೆ ಬಂತು, ಅಭಿವ್ಯಕ್ತಿ ಬಂತು, ಕಮ್ಯುನಿಕೇಶನ್ ಅದು ಬಂತು ಅಂತಾದರೆ ಆಮೇಲೆ ಮತ್ತೆಲ್ಲ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವುದು ಮುಖ್ಯವಾಗಿ ಸ್ಕೂಲಲ್ಲಿ ಕೊಡಬೇಕಾಗುತ್ತೋ ಅದು ಇವತ್ತು ಮುಖ್ಯ. ಅದು ಇಂಗ್ಲೀಷ್ ಮೀಡಿಯಮ್ ಆದರೂ ಆಗಲಿ, ಯಾವುದಾದ್ರೂ ಆಗಲಿ. ಆದರೆ ಕನ್ನಡ ಮೀಡಿಯಂನಲ್ಲಿ ಬಂದಾಗ ಇದು ಗಟ್ಟಿಯಾಗಿ ಕೂತ್ಕೊಳ್ತೇವೆ ಬಾಲ್ಯದಲ್ಲಿ. ಇದನ್ನು ಬಹಳ ಗಂಭೀರವಾಗಿ ತಗೊಂಡಂಥ ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಯ ಚೇರ್ಮನ್ ಆದಂಥ ಕಸ್ತೂರಿ ರಂಗನ್ ಅವ್ರಿಗೆಲ್ಲ ರೆಪ್ರೆಸೆಂಟ್ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ, 5ನೇ ತರಗತಿವರೆಗೆ ಕಂಪಲ್ಸರಿಯಾಗಿ ರಾಜ್ಯ ಭಾಷೆ ಮಾಧ್ಯಮ ಇಂಗ್ಲೀಷ್ ಅಲ್ಲ. ಇಂಗ್ಲೀಷ್ 5ರಿಂದ ಸ್ಟಾರ್ಟ್. ನಾವೆಲ್ಲ 5ನೇ ಕ್ಲಾಸಲ್ಲಿ ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ದು. 8ನೇ ಕ್ಲಾಸಿಂದ 9ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಶುರುವಾಯ್ತು. ನಂದು ಕಾಲೇಜ್ ಕಲಿತೆ ನಾನು. ಇವತ್ತು ಇಂಗ್ಲೀಷ್ ದೇಶದ ಬರೀ ಇಂಗ್ಲೀಷ್ ಬಲ್ಲಂತ ದೊಡ್ಡ ವಿದ್ವಾಂಸರ ತಲೆ ಮೇಲೆ ಕಾಲಿಡುವಷ್ಟು ಗೊತ್ತು ಇಂಗ್ಲೀಷ್ ನನಗೆ. ದೊಡ್ಡ ವಿಷಯವೆಲ್ಲ ಅದೆಲ್ಲ. ಯಾಕೆಂದರೆ ಒಮ್ಮೆ ಮಾತೃಭಾಷೆ ಗಟ್ಟಿ ಆದರೆ ಮೇಲಿಂದೆಲ್ಲ ಗಟ್ಟಿ ಆಗುತ್ತೆ. ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ 2 ಪ್ರಯೋಗ ಮಾಡಿದ್ದೇನೆ. ಒಂದು ನನ್ನ ಮಗನಿಗೆ ಪ್ರಯೋಗ, ಇನ್ನೊಂದು ಮಗಳಿಗೆ ಪ್ರಯೋಗ. ಮಗ ದೊಡ್ಡವರು, ಮಗನನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದೆ. ಅಲೋಷಿಯಸ್ ಕಾಲೇಜಲ್ಲಿ, ಅಲೋಷಿಯಸಲ್ಲಿ ಇಂಗ್ಲೀಷಿಗೆ ಹಾಕಿದ್ರು. ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಾವ. ಇಂಗ್ಲೀಷ್ ಮೀಡಿಯಂ ಕಲ್ತ ಸ್ಟ್ರಗಲಿಂಗ್ ಮಾಡ್ಬೇಕು, ಕಷ್ಟಪಟ್ಟು ಮಾಡಿ ಅಂತ ಮೇಲೆ ಬಂದಾಯ್ತು.
ಎಲ್ಲ ಆಯಿತು ಅವನೊಂದು ಡಾಕ್ಟರ್ ಆದ, ನಡೀತಾರೆ, ಚೆನ್ನಾಗಿರ್ತಾರೆ. ಇದು ಬೇಡ ಅನ್ಕಾಳಿ ತಿಳ್ಕೊಂಡು ನಾನು ನಮ್ಮ ಕೆಲವು ಸ್ನೇಹಿತರು, ನಮ್ಮ ಡಾಕ್ಟರ್ ಪ್ರಭಾಕರ್ ಜೋಶಿ, ನಾವೆಲ್ಲ ಕೆಲವರು ಇದ್ದೇವೆ, ಸ್ವಲ್ಪ ತಲೆ ಹಾಕಿರೋದು ನಾವೆಲ್ಲ, ಥಿಂಕ್ ಬಿಯಾಂಡ್ ಅಂತ. ಕನ್ನಡ ಮೀಡಿಯಂ ಹಾಕುವ ಮಗಳನ್ನ ಅಂತೇಳಿ ಮಗಳನ್ನ ಕನ್ನಡ ಮೀಡಿಯಂ ಹಾಕಿದೆ. ಕೆನರಾ ಸ್ಕೂಲ್ನಲ್ಲಿ ಕನ್ನಡ ಮೀಡಿಯಂ ಹಾಕಿದೆ ಮಗಳು. ಕನ್ನಡ ಸ್ಕೂಲ್ 1ರಿಂದ 7 ತನಕ ಕಲ್ತು, ಎಲ್ಲದರಲ್ಲಿ ಟಾಪ್. ಅದಾದಮೇಲೆ 8ನೇ ಕ್ಲಾಸ್ ಬರುವಾಗ ನಾನು ಇಂಗ್ಲೀಷ್ ಆಯಿತು, ಅಲ್ಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿದೆ. ಸೇರ್ಕೊಂಡು ಮಾಡಿ ಮೇಲೆ ಬಂದು SSLCಲಿ ಆ ಇಂಗ್ಲೀಷ್ ಮೀಡಿಯಂ ಕಲ್ತ ಮಕ್ಕಳಿಗಿಂತಲೂ ಇವಳು ಇಂಗ್ಲೀಷ್ನಲ್ಲಿ ಜಾಸ್ತಿ ಮಾರ್ಕ್ಸ್, ಟಾಪ್. ಯಾಕೆ ಅಂತ ಇಂಟರ್ವ್ಯೂನಲ್ಲಿ ಕೇಳುವಾಗ ಅವಳು ಹೇಳಿದ್ಲು, ನನಗೆ ಕನ್ನಡ ಚೆನ್ನಾಗಿ ಗೊತ್ತುಂಟು, ಅದಕ್ಕೆ ಇಂಗ್ಲೀಷನ್ನು ಬೇಕಾದಾಗ ನಾನು ಉಪಯೋಗಿಸಬಲ್ಲೆ, ಇಂಗ್ಲೀಷ್ ಚೆನ್ನಾಗಿ ಬರ್ತೇನೆ ನನಗೆ. ನಾ ಈ ಪ್ರಯೋಗಗಳನ್ನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿಗೂ ಕೂಡ ಸ್ವತಂತ್ರ ಚಿಂತನೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಆಲೋಚನೆ ಮತ್ತು ಕಾರ್ಯ ಮಾಡುವ ವಿಷಯದಲ್ಲಿ ಅವಳು, ನನ್ನ ಮಗಳು ಆಯುರ್ವೇದ ಡಾಕ್ಟರ್, MD ಮಾಡಿ MS ಮಾಡಿ ಇವತ್ತು ಗೈನಕಾಲಜಿಸ್ಟ್ ಆಯುರ್ವೇದದಲ್ಲಿ. ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಬರಬೇಕು ನಿಮ್ಮ ಮಕ್ಕಳಿಗೆ ಅಂದರೆ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಆಗಬೇಕು, ಮಾಧ್ಯಮ. ಆಗ ಮಕ್ಕಳಿಗೆ ನಮ್ಮದು ಇದು ಅನ್ನುವಂಥ ಅಭಿಮಾನ ಬರ್ತದೆ. ಅದು ಅಭಿಮಾನ ಬರ್ತದೆ. ನನಗೆ ಬಾಲ್ಯದಲ್ಲಿ ಮನೆಯಲ್ಲಿ ಶಾಲೆಯಲ್ಲಿ ಚೆನ್ನಾಗಿ ಮಾತೃಭಾಷೆ ತುಂಬಿಸಿದ ಕಾರಣದಿಂದ, ಜೊತೆಗೆ ಅತ್ಯಂತ ಶ್ರೇಷ್ಠವಾದ ಗಣಿ ಸಂಸ್ಕೃತ ಅದನ್ನು ಗಟ್ಟಿಯಾಗಿ ಕೊಟ್ಟರ ಕಾರಣದಿಂದ ನನಗೆ ಇವತ್ತು ಏನಾಯಿತು, ನಾನು ಡಾಕ್ಟರೇಟ್ ಮಾಡುವ ಸಂದರ್ಭದಲ್ಲಿ, PhD ಮಾಡುವ ಸಂದರ್ಭದಲ್ಲಿ, ನನ್ನ ಡಾಕ್ಟರೇಟ್ ಕಂಪ್ಲೀಟ್ ಆಗಬೇಕಾದ್ರೆ ನನ್ನ ಪುಸ್ತಕಕ್ಕೆ ಮುಖ್ಯವಾಗಿ ಸೇರಲೇಬೇಕಾದ ಒಂದು ಭಾಗ ಇತ್ತು. ಅದು ಜರ್ಮನ್ ಭಾಷೆಯಲ್ಲಿ ಇರ್ತಕ್ಕಂತಹ ಅಲಂಕಾರ ಶಾಸ್ತ್ರದ ಭಾಗಗಳು. ಜರ್ಮನ್ ಭಾಷೆಯಲ್ಲಿ ಇರ್ತಕ್ಕಂಥ ಪುಸ್ತಕ ಜರ್ಮನ್ ಭಾಷೆಯಲ್ಲೇ ಇದೆ. ನಾನು ಅದನ್ನು ಓದದೆ ನನ್ನ PhD ಪೂರ್ತಿ ಆಗಲ್ಲ. ನನಗೆ ಜರ್ಮನ್ ಭಾಷೆ ಬರುವುದಿಲ್ಲ. ಅವರಿಗೆ ಮತ್ತೆ ಅದನ್ನು ಓದಿ ಅಲ್ಲಿರುವುದರಲ್ಲಿ ಸೇರಿಸಲೇಬೇಕು. ಕಡೆಗೆ ಏನು ಮಾಡಿದೆ, ಇರಲಿ ನೋಡುವ ಅಂಥೇಳಿ ಒಂದು 8 ದಿವಸದ ಸಣ್ಣ ಕೋರ್ಸ್ ತಗೊಂಡೆ ಧಾರವಾಡದನ್ನು. 8 ದಿವಸ ಹೆಚ್ಚೇನು ಮಾಡಿಲ್ಲ. ಅದಾದಮೇಲೆ ನನಗೆ ಸಂಸ್ಕೃತ ಗಟ್ಟಿ ಇತ್ತಾದ್ರಿಂದ ಓದಿ ಅಸುಲ ಅರ್ಥ ಆಗಿ ಅದನ್ನೆಲ್ಲ ಉಪಯೋಗಿಸಿ PhD ಆಗೋಯ್ತು ಭಾಳ ಸುಲಭವಾಗಿ. ನಾನು ಇದು ಯಾಕೆ ಹೇಳ್ತೇನೆ ಅಂದರೆ, ಇನ್ನೊಬ್ಬ ಬಂದಿದ್ದೆ ಯಾವುದೋ ದೇಶದಿಂದ, ಕ್ಯಾರಕಾಸ್ ಅಂಥೇಳಿ ವೆನೆಜುವೆಲಾದಿಂದ ಬಂದಿದ್ದೆ. ಅವನೊಂದು 15 ದಿವಸ ನನ್ನ ಹತ್ರ ಇದ್ದು, ನಿಮ್ಮ ಹತ್ರ ನಾನು ಸಂಸ್ಕೃತ ಕಲಿಬೇಕು ಅಂತ ಬಂದ. ಆಯ್ತಪ್ಪ ಬಾರ. ಅವನಿಗೆ ಇಂಗ್ಲೀಷ್ ಬರಲ್ಲ, ಅವನಿಗೆ ಬರೋದು ಒಂದೇ ಭಾಷೆ, ಸ್ಪ್ಯಾನಿಷ್ ಭಾಷೆ. ನನಗೆ ಎಂಥದ್ದು ಗೊತ್ತಿಲ್ಲ ಸ್ಪ್ಯಾನಿಷ್ ಭಾಷೆ, ನನಗೆ ಸಂಸ್ಕೃತ ಮಾತ್ರ ಬರುತ್ತೆ. ಅವ ಅಲ್ಲಿಂದ ಬಂದ, ಭಾರತೀಯ ವಿದ್ಯಾಭವನ ಮೂಲಕ ಬಂದು ನಿಮ್ಮಲ್ಲೇ ಇರ್ತೀನಿ. ಆಯ್ತಪ್ಪ ಬಾ ಇರೋದು. ದೊಡ್ಡ ಯೋಗಿ ಅವನು, ದೊಡ್ಡ ಯೋಗಿ. ಬೆಳಗ್ಗೆ 3 ಗಂಟೆಗೆ ಎದ್ದು 5 ಗಂಟೆ 6 ಗಂಟೆವರೆಗೆ ಪೂರ್ತಿ ಯೋಗಾಭ್ಯಾಸ. ನಾನು ನಿಮ್ಗೆ ಸಂಸ್ಕೃತ ಕಲಿಸ್ತೇನೆ, ನೀನು ನನಗೆ ಯೋಗ ಕಲಿಸ್ತೀಯ? ಆಯಿತು ಅಂದ. ನನಗೆ ನಮ್ಮ ಮನೆ ಪಕ್ಕದ ವಕೀಲರಿಗೆ ಯೋಗ ಕಲಿಸ್. ಅವನಿಗೆ 8, 10, 15 ದಿವಸದಲ್ಲಿ ಎಷ್ಟು ಚೆಂದ ಕಲ್ತುಬಿಟ್ಟ ಅಂದರೆ, ಕಡೆಗೆ ನನಗೆ ಅವನಿಗೆ ಸಂವಾದ ಯಾವುದರಲ್ಲಿ ಸಂಸ್ಕೃತದಲ್ಲೇ ಶುರು ಮಾಡಿ ಆಯಿತು, ನಡೀತು. ನಾನು ಯಾಕಿದೆಲ್ಲ ಹೇಳ್ತೀನಿ ಅಂದರೆ, ಮಾತೃಭಾಷೆ ಗಟ್ಟಿ ಇದ್ದರೆ ಎತ್ತ ನೀರಿಗೆ ಬಿಸಾಡಿದ್ರು ಈಸ್ಕೊಂಡು ಬರ್ಲಿಕ್ಕೆ ಆಗತ್ತೆ. ನಮಗೆ ಮಾತೃಭಾಷೆ ಗಟ್ಟಿ ಇರಬೇಕು. ಈ ದಿಶೆಯಿಂದ ಇವತ್ತಿನ ದಿವಸ ಬಹಳ ದೊಡ್ಡ ಚಾಲೆಂಜ್ ಇದ್ದು, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಪ್ರೈಮರಿ ಲೆವೆಲ್ನಲ್ಲಿ ಸಂಸ್ಕೃತವನ್ನು, ಇದು ಮಾತೃಭಾಷೆಯನ್ನು, ರಾಜ್ಯ ಭಾಷೆಯನ್ನು ಕರ್ನಾಟಕದಲ್ಲಿ ಕನ್ನಡವೇ ಆಗಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳು, ನಮ್ಮ ಅನೇಕ ಸ್ಕೂಲ್ಗಳನ್ನು ಆಡಳಿತ ಮಾಡ್ತಕ್ಕಂಥವ್ರಿಗೆ ಇನ್ನೂ ಕೂಡ ಆ ಇಂಗ್ಲೀಷಿನ ಹುಚ್ಚು ಹೋಗಿಲ್ಲ, ವ್ಯಾಮೋಹ ಹೋಗಿಲ್ಲ. ಇದು ಶಿವರಾಮ್ ಕಾರಂತರ ಹಿಡಿದು ಆಲ್ಬರ್ಟ್ ಐನ್ಸ್ಟೀನ್ವರೆಗೆ ಸಿದ್ಧವಾಗಿರ್ತಕ್ಕಂಥ ಸಂಗತಿ. ಬೇಸಿಕ್ಸ್ ನೀವು ಫೌಂಡೇಶನ್ ಕೊಡಬೇಕಾದ್ದು ಮಾತೃಭಾಷೆಯಲ್ಲಿ, ಅದು ತೀರ್ಮಾನವಾಗಿದೆ. ಆದರೆ ಮಾತೃಭಾಷೆ ಬಿಟ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿ ತುಂಬ ದುಡ್ಡು ಮಾಡಲಿಕ್ಕೆ ಆಗ್ತದೆ ಅನ್ನುವ ಕಾರಣದಿಂದ ಬಹಳದಷ್ಟು ಕಡೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿಯೇ ಇನ್ನೂ ನಡೀತಾ ಇದೆ. ನಮ್ಮ ಪೇರೆಂಟ್ಸ್ ಇದ್ದಲ್ಲ, ಹೆತ್ತವರು, ಅವರಿಗೆ ಕೂಡ ಈ ದೊಡ್ಡ ಹುಚ್ಚಿದೆ. ಇನ್ನೂ ಇದೆಲ್ಲ ಅರ್ಥ ಆಗಿಲ್ಲ ಅವ್ರಿಗೆ. ಇನ್ನೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ನಂತವ್ರು ಇದನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಬೇಸಿಕ್ಸ್ ಮಾತೃಭಾಷೆ ಕೊಡಿ, ಆಮೇಲೆ ಬೇರೆ ಯಾವ್ದು ಬೇಕಾದ್ರೂ ಬೆಳ್ಕೊಂಡು ಹೋಗ್ಬೋದು. ಅದರಿಂದ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕಸ್ತೂರಿರಂಗನ್ ಅವರೆಲ್ಲ ಪ್ರಯತ್ನ ಪಟ್ಟು ಮಾಡಿದರೂ ಕೂಡ ಇದು ಬರುವ ವರ್ಷದಿಂದ ಇದು ಆಗ್ತದೆ ಅನ್ನುವಂಥ ವಿಶ್ವಾಸ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಆದ್ದರಿಂದ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತುಂಬ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಶಿಕ್ಷಣ ಮಂತ್ರಿಗಳು ನನ್ನ ಶಿಷ್ಯ ನಾಗೇಶ, ಒಳ್ಳೆ ಮನುಷ್ಯ, ಬಹಳ ಶುದ್ಧ ಮನುಷ್ಯ, ಒಳ್ಳೆ ಮನುಷ್ಯ. ಇಂಥದ್ದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕನ್ನುವಾಗ ದಮ್ಮು ಬೇಕು, ತಾಕತ್ತು ಬೇಕು, ಧೈರ್ಯ ಬೇಕು. ನೋಡಿ, ಆ ಧೈರ್ಯ ಕಲಿಬೇಕು ನಮ್ಮ ಕೇರಳದ ಜನಗಳಿಂದ, ಆ ಧೈರ್ಯ ಕಲಿಬೇಕು ತಮಿಳು ಜನಗಳಿಂದ ಕಲಿಬೇಕು. ನಮ್ಮಲ್ಲಿ ಅಯ್ಯೋ ಯಾರೇನು ಕೂತರು ಅದನ್ನು ನೋಡುವ. ಆದ್ರಿಂದ ನನಗೇನು ವಿಶ್ವಾಸ ಇಲ್ಲ. ಆಗಲಿ, ಒಳ್ಳೇದಾಗಲಿ, ಅವರೇ ಗೆದ್ದು ಬಂದು ಅವರೇ ಶಿಕ್ಷಣ ಮಂತ್ರಿ ಆಗಲಿ, ಒಳ್ಳೇದು, ಆಶೀರ್ವಾದ ನಮ್ದು ಒಳ್ಳೇದೇ ಆಗಲಿ, ಅದೆಲ್ಲ ಆಗಲಿ ಅಂತ ಹಾರೈಸ್ತಾ ನಾವು
ಕನ್ನಡಿಗರ ಅಸ್ಮಿತೆ ಅಂದರೆ ನಮ್ಮ ಕನ್ನಡ ಭಾಷೆ. ನಾವು ಮಾತಾಡುವಾಗ ನೋಡಿ ಇವರು ಎಷ್ಟು ಚೆಂದ ಕನ್ನಡ ಮಾತಾಡಿದ್ರು. ಯಾಕೆ ಬೇಸಿದೆ ಅವರಿಗೆ, ಬೇಸಿದೆ. ಆದರೆ ಇಂಗ್ಲೀಷೆಲ್ಲ ವ್ಯವಹಾರ ಎಲ್ಲ ಮಾಡ್ತಾರೆ. ಬೇಕು ಅಂತ ಆದಾಗ ಎದ್ದಂತೆ ರಪ್ ಅಂತ ಕನ್ನಡದಲ್ಲಿ ನಮಗೆ ಮಾತಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. 108 ವರ್ಷಗಳ ಮೊದಲು ಇದನ್ನು ಆರಂಭ ಮಾಡುವಾಗ ಸಾಮಾನ್ಯರಲ್ಲ, ನಾಲ್ವಡಿ ಕೃಷ್ಣರಾಜ ಅವರಿಗಿದ್ದಂತಹ ಸರ್ ವಿಶ್ವೇಶ್ವರಯ್ಯನಂಥವ್ರು, ಜಗದ್ವಿಖ್ಯಾತ ಇಂಜಿನಿಯರ್ ಅವರು ಕನ್ನಡ ಜನಗಳನ್ನು ಕನ್ನಡದಲ್ಲಿ ಗಟ್ಟಿ ಮಾಡಿದರೆ ಇವರು ಎಲ್ಲಿ ಹೋದರೂ ಕೂಡ ಬಾಳಿ ಬದುಕ್ತಾರೆ ಎನ್ನುವುದನ್ನು ಇಟ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದರು. ನೋಡಿ, ಒಂದು ಸ್ವಲ್ಪ ಇತಿಹಾಸ ಹುಡುಕಿದರೆ ನಿಮಗೆ ಗೊತ್ತಾಗ್ತದೆ. ಸ್ವಲ್ಪ ಇತಿಹಾಸ ಹುಡುಕಿದರೆ ಗೊತ್ತಾಗುತ್ತೆ. ನಮ್ಮ ಫಾದರ್ ವಿಲಿಯಂ ಮಾಡ್ತಾ ಅಂತ ನಮ್ಮಲ್ಲಿ, ವಿಲಿಯಂ ಪ್ರೊಫೆಸರ್ ಮಾಡ್ತಾ ಅಂತ ನಮ್ಮಲ್ಲಿ ಕನ್ನಡ ಪ್ರೊಫೆಸರ್, ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಲೋಷಸ್ ಕಾಲೇಜ್. ನಾನು ಅವ್ರು ಮಾತಾಡುವಾಗ ಒಂದು ವಿಷಯ, ಬ್ರಿಟಿಷರು ಹೊಡಿಬೇಕು ಅಂತ ನೋಡಿದ್ರು ನಮ್ಮನ್ನ. ಹೇಗೆ ಹೊಡಿಬೇಕು ನಮ್ಮನ್ನ ಮತ್ತೆ ಹೇಳ್ಬಾರ್ದು ಭಾರತೀಯರು. ಎಲ್ಲೆಲ್ಲಿ ಹೊಡಿಬೇಕು ಅಂತ ನೋಡಿದ್ರು, ಗುರುಕುಲಗಳಲ್ಲಿ ಹೊಡೆದ್ಬಿಟ್ರೆ ಇವ್ರ ಶಿಕ್ಷಣ ಎಲ್ಲ ಸತ್ತೋಗ್ಬಿಡ್ತದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಂದ್ರು ಅದು ಮುಚ್ಚೋದು ಕೆಲಸ. ಈ ರೀತಿ ಎಲ್ಲೆಲ್ಲಿ ಹೊಡಿಬೇಕು ಅಂತ ನೋಡಿದ್ರು. ಅದಕ್ಕಿಂತ ಮುಖ್ಯವಾದವ್ರು ಹೇಳಿದ್ದು ಭಾರತೀಯರಿಗೆ ನಮ್ಮತನ ಅಸ್ಮಿತೆ ಏನಿದೆ ಅದಕ್ಕೆ ಹೊಡಿಬೇಕು, ಮೂಲ ಸ್ವಾಭಿಮಾನಕ್ಕೆ ಹೊಡಿಬೇಕು ಅಂತ ಹೇಳಿ ಅವರು ಮಾಡಿದ ಪ್ರಯತ್ನ. ಏನನ್ನ ನಾಶ ಮಾಡಿದರೆ ಇವರ ಭಾರತೀಯತೆಯನ್ನು ನಾಶ ಮಾಡಿ ಆಮೇಲೆ ನೀವೇ ಗ್ರೇಟ್ ಅಂತ, ಇಂಗ್ಲೀಷ್ನವರೇ ಗ್ರೇಟ್ ಅಂತ ಹೇಳಿ ನಮಗೆ ಜೈ ಜೈ ಅಂತ ಹೇಳ್ತಾರೆ. ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದಿಲ್ಲ. ಆಮೇಲೆ ನಾವು ಪರ್ಮನೆಂಟ್ ಆಗಿ ಈ ದೇಶ ಆಳ್ಬಹುದು ಅನ್ನುವಂಥ ಕೆಟ್ಟ ಬುದ್ಧಿ ಅವ್ರದ್ದಷ್ಟೇ. ಅದಕ್ಕೋಸ್ಕರ ಹೊಡಿಬೇಕು ಅಂತ. ಮೊದಲನೇದು ಭಾರತೀಯರ ಕನ್ನಡದ ಸಂಸ್ಕೃತಿ ಹೊಡಿಬೇಕು ಅಂತ ಬಂದರು. ಅದಕ್ಕೆ ಇಂಗ್ಲೀಷಿನ ಸ್ಟೈಲ್, ರೀತಿ ನೀತಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಏನು ಇಂಗ್ಲೀಷ್ ರೀತಿ ನೀತಿಗಳು? ನಮ್ಮ ಡ್ರೆಸ್ನಿಂದ ಹಿಡಿದು, ಬರೀ ಡ್ರೆಸ್ ಅಲ್ಲ ಆದರೆ ಹಾಗಾಗ್ತಿತ್ತು. ಹುಟ್ಟಿದ ಹಬ್ಬದ ದಿವಸವೂ ಕೂಡ ದೀಪ ಹಚ್ಚು ಬದಲು ದೀಪ ಆರಿಸುವುದನ್ನು ಶುರು ಮಾಡಿಸಿದ್ರು ನಮ್ಮಲ್ಲಿ. ವರ್ಧಿಸಲಿ ನಮ್ಮ ಮಕ್ಕಳು ಅಂತಿದ್ರೆ ಆರ್ಲಿ ಸಾಯಿಲಿ ಅನ್ನೋ ಹಾಗೆ ದೀಪ ಆರಿಸು ಶುರು ಮಾಡಿದ್ರು. ಅದು ಅವರ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ಹೊಡಿಬೇಕನ್ನುವಾಗ ಒಂದು ಸಣ್ಣ ಉದಾಹರಣೆ ಕೊಟ್ಟದ್ದು ನಾನು. ಈ ರೀತಿ ನಮ್ಮ ಸಂಸ್ಕೃತಿಯನ್ನು ಹೊಡಿಬೇಕು ಅನ್ನುವಾಗ ಇಂಗ್ಲಿಷ್ ಸ್ಟೈಲ್, ಇಂಗ್ಲಿಷ್ ಲೈಫ್ ಸ್ಟೈಲ್, ಇಂಗ್ಲಿಷ್ನಲ್ಲಿ ಏನು ಬಂತೋ ಅದೆಲ್ಲ ಗ್ರೇಟ್ ಅಂತ ಶುರು ಮಾಡಿ. ಸ್ಟೂಪಿಡ್ ನಾನ್ಸೆನ್ಸ್. ಕೆಲವು ಸ್ಕೂಲ್ಗಳನ್ನ ಬಾಯಿ ಬಂದಾಗ ಬೈದಿದ್ದೀನಿ ಅವ್ರಿಗೆ, ಪ್ರಿನ್ಸಿಪಲ್ನಿಂದ ಎಲ್ಲರೂ ಬೈದೆ. ಆ ಸ್ಕೂಲ್ಗಳಲ್ಲಿ, ಈ ಸೆಕೆ ದೇಶಗಳಲ್ಲಿ ಟೈ, ಮಕ್ಕಳೆಲ್ಲ ಟೈ ಹಾಕಿ ಬರಬೇಕು. ಆ ಸೆಕೆ ಸಾಯ್ಬೇಕು ಅವರು. ಆ ದೇಶಗಳಲ್ಲಿ ಖಂಡಾಪಟ್ಟೆ ಚಳಿ ಆದ್ರಿಂದ ಟೈ ಹಾಕಬೇಕಾಯ್ತು. ನಮ್ಮ ದೇಶಕ್ಕೆ ಯಾಕೆ ಬೇಕು? ನಮ್ಮ ದೇಶಕ್ಕೆ ಯಾಕೆ ಬೇಕು? ಸೆಂಟ್ ಅಲೋಷಿಯಸ್ ಕಾಲೇಜಿನ ದೊಡ್ಡ ಪ್ರೀಸ್ಟ್ ಬಂದಿದ್ದರು, ಲಂಡನ್ ಅವ್ರು ಬಂದವರು, ವಾಟ್ ಈಸ್ ದಿಸ್ ನಾನ್ಸೆನ್ಸ್, ಯು ಇಮಿಟೇಟ್ ಅಸ್ ಸೋ ಎಪಿಶ್. ಏನು ಮಂಗನ ಹಾಗೆ ನಮ್ಮನ್ನು ಇಮಿಟೇಟ್ ಮಾಡ್ತೀವಿ. ನಾವು ಹಾಕ್ತೀವಿ, ನೀವು ಹಾಕ್ತೀರಿ. ಶೂಸ್ ಹಾಕ್ತೀರಿ ನೀವು. ಮಂಗಳೂರಿನಲ್ಲಿ ಶೂಸ್ ಹಾಕುವ ಅಗತ್ಯವೇ ಇಲ್ಲ. ಸೆಕೆ ಚಪ್ಪಲಿ ಹಾಕೊಂಡು ಆರಾಮಾಗಿ ಓಡಾಡ್ಬೋದು ನಾವು. ಬೇಕೆ ಇಲ್ಲಿ ತನಕ ಹಾಕುವಂಥದ್ದು ಅಗತ್ಯ ಇಲ್ಲ ನಮಗೆಲ್ಲ. ಆ ದೇಶಗಳು ಚಳಿ ಆದ್ರಿಂದ ಈ ಇಂಗ್ಲಿಷ್ ಸ್ಟೈಲ್ಗಳನ್ನು, ಬ್ರಿಟಿಷ್ ಸ್ಟೈಲ್ಗಳನ್ನೆಲ್ಲ ಅವರು ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಸಂಸ್ಕೃತಿಯನ್ನು ಹೊಡಿಲಿಕ್ಕೆ ನೋಡಿದರು. ಎರಡನೇದು ಸಾಹಿತ್ಯ. ನಮ್ಮ ದೇಶದ ಸಾಹಿತ್ಯ ಇದೆಯಲ್ಲ, ಎಂಥ ಅದ್ಭುತವಾದ ಸಾಹಿತ್ಯ. ಇನ್ನು 1000 ವರ್ಷ ಆದರೂ ಯಾವುದೇ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕಾಗಲ್ಲ ಅಂತಹ ಸಾಹಿತ್ಯವನ್ನು ನಾವು ಮಾಡಿದ್ದೇವೆ. ಅದನ್ನು ಹೊಡಿಬೇಕಂತಾದ್ರೆ ಈ ಸಾಹಿತ್ಯ ಇರುವುದೆಲ್ಲ ಕನ್ನಡದಲ್ಲಿ, ಅದನ್ನು ಹೊಡಿಬೇಕು ಅಂದರೆ ಇಂಗ್ಲಿಷ್ ಮೀಡಿಯಂ ಅಂತ ಒಂದು ಹಾಕಿದ್ರು. ಆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಕನ್ನಡ ಹೋಯ್ತು. ಈಗ ನಮ್ಮ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಯಾರಿಗಾರು ಮನ್ಕೋತಿಮ್ಮನ ಕಕ್ಕ ಪುಸ್ಕೊಟ್ರೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಕಲ್ತ ಮಕ್ಕಳು ಇದು ಬೇಡ, ಥ್ಯಾಂಕ್ ಯು ವೆರಿ ಮಚ್. ಸರ್ವಜ್ಞನ ಹಚ್ಕೊಟ್ರೆ ಥ್ಯಾಂಕ್ ಯು ವೆರಿ ಮಚ್. ₹2 ಮಹಾಭಾರತ ಪ್ರಿಂಟ್ ಮಾಡಿದ್ರು ಕೆಂಗಲ್ ಹೆಣ್ಣೆ ಕಾಲದ ಕರ್ನಾಟಕ ಸರ್ಕಾರದಿಂದ. ಆ ಪುಸ್ತಕ ಆದ್ರಿಂದ ಕನ್ನಡದಲ್ಲಿ ರಾಶಿ ಸಾಹಿತ್ಯ ಇದೆ. ಡೆಡ್ ವೇಸ್ಟ್. ಯಾಕೆ? ನಮ್ಮ ಮಕ್ಕಳಿಗೆ ಮಾಧ್ಯಮ ಇಂಗ್ಲಿಷ್ ಆದ್ರಿಂದ ಕನ್ನಡದಲ್ಲಿ ಓದುವುದೇ ಬರುವುದಿಲ್ಲ. ಕನ್ನಡ ಕಥಾ ಪುಸ್ತಕವನ್ನು ಓದಿ ನನಗೆ ಕಥೆ ಹೇಳೋದ್ರೆ ನನ್ನ ಮೊಮ್ಮಗನಿಗೆ ಇನ್ನೂ ಆಗಲಿಲ್ಲ ಮಾಡಲಿಕ್ಕೆ ಒಂದು ಕಥೆ ಪುಸ್ತಕ. ಆದ್ರಿಂದ ವಿ ಆರ್ ಎ ಮಿಸರಬಲ್ ಫೇಲ್ಯೂರ್. ಸೋಲ್ತಾ ಇದ್ದೇವೆ ನಾವು ಬಹಳ ದುರ್ದಾಗಿ. ಅದರಿಂದ ಈ ಮಾಧ್ಯಮದಿಂದ ಸಾಹಿತ್ಯವನ್ನು ಹೊಡೆದ್ರು. ಮತ್ತೆ ನಮ್ಮ ಧರ್ಮ ಹೊಡಿಬೇಕು ಅಂತ ಬಂತವ್ರಿಗೆ ಒಂದು ಕಡೆಯಿಂದ. ಸೊ ಇದೆಲ್ಲ ಮಾಡುವ ಮೂಲಕ ನಮ್ಮ ದೇಶವನ್ನು ತೆಗಿತಾ ಇದ್ದಾರೆ. ಅದರಿಂದ ಅಸ್ಮಿತೆ ಉಳಿಸ್ಬೇಕು ಅಂತ DVG ಅವರು, ಶಿವರಾಮ ಕಾರಂತರು, ನಾವು ಹೆಸರು ಹೇಳಿದ್ರೆ ಯಾರು ಅಂತ, ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದವರು ಎಲ್ಲರೂ ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಈ ಕನ್ನಡ ಅಸ್ಮಿತೆಯನ್ನು ಒಂದು ಸ್ವಲ್ಪ ಚಾಲ್ತಿ ಇಡುವ ಅಂತೇಳಿ ಪ್ರಯತ್ನ ಮಾಡಿ ಹಾಕಿದ್ರು. ಅದಕ್ಕೆ ಬಹಳ ಸುಂದರವಾದ ಉದಾಹರಣೆಯನ್ನು ಐನ್ಸ್ಟೀನ್ ಅವರದನ್ನು ಶಿವರಾಮ ಕಾರಂತರು ರಿಪೀಟ್ ಮಾಡಿ ನಮ್ಗೆ ಹೇಳ್ತಾರೆ. ಅಂದರೆ ನೀವೆಲ್ಲ ಮೀನು ಸಾಕಿದ್ದು ನೋಡಿದಿರಿ. ಮೀನನ್ನು ಆ ನೀರಿನಲ್ಲಿ ಒಳಗಿರುವಾಗ ಸಂತೋಷವಾಗಿರುತ್ತೆ.
ನೀರಿನಿಂದ ತೆಗೆದ್ರೆ ಏನಾಗುತ್ತೆ? ಈ ಮೀನಿಗೆ ನೀರು ಎಂಬುದು ಮಾಧ್ಯಮ. ಅದನ್ನ ತೆಗೆದು ನೀನು ಗಾಳಿಯಲ್ಲಿ ಮಾಧ್ಯಮ ಇದೆಯಲ್ಲ, ಬದುಕು, ಗಾಳಿಯಲ್ಲಿ ಬದುಕು ಅಂದ್ರೆ ಅದು ವಿಲಿ 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 ಒದ್ದಾಡಿ ಕಡೆಗೆ ಬದುಕ್ತದೋ ಸಾಯ್ತದೋ ಗೊತ್ತಿಲ್ಲ, ಹೋಗ್ತದೆ. ಹಾಗೆ ನಮ್ಮ ಮಕ್ಕಳು ಸಹಜವಾಗಿ ಕನ್ನಡವೆಂಬ ನೀರಿನಲ್ಲಿ ಬೆಳೆಬೇಕಾದ್ದನ್ನು ಎತ್ತಿ ಇಂಗ್ಲಿಷ್ ಎಂಬ ಗಾಳಿಯಲ್ಲಿ ನಾವು ಬಿಟ್ಟು ಬದುಕು ಅಂತ ಹೇಳಿದ್ರೆ ಹೇಗಾಗ್ತದೆ? ಇದು ಕಾಪಿ ರೈಟು. ಆಲ್ಬರ್ಟ್ ಐನ್ಸ್ಟೈನ್ ರವರದನ್ನ ರಿಪೀಟ್ ಮಾಡಿ ಶಿವರಾಮ್ ಕಾರಂತ ರಿಪೀಟ್ ಮಾಡಿ ಹೇಳಿದ್ರು. ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ಏನಂತ ಹೇಳಿದ್ರೆ, ಜಗತ್ತನ್ನೆಲ್ಲ ಸುತ್ತಾಡಿದವರು, ನಿಮ್ಮಲ್ಲಿ ಎಷ್ಟು ಜನ ಸುತ್ತಾಡಿದ್ರೆ ಗೊತ್ತಿಲ್ಲ, ನಾನು ಹೆಚ್ಚು ಸುತ್ತಾಡಿಲ್ಲ, ಆ ಥರ ಸುತ್ತಾಡಿದ್ರು. ಅವರು ನೋಡಿ ಹೇಳಿದ್ದಂದ್ರೆ, ಜಪಾನ್ನಲ್ಲಿ ಇಂಗ್ಲಿಷ್ ಇದೆಯಾ? ಕೊರಿಯಾ ಅಮೆರಿಕವನ್ನು ಹೊಡಿತಕ್ಕಂಥ ದೇಶಗಳು ಅಷ್ಟು ಜೋರಿದೆ ಇವತ್ತು. ಕೊರಿಯಾ, ಜಪಾನ್ ಇಂಡಸ್ಟ್ರಿನಲ್ಲಿ ನಿಮ್ಗೆ ಗೊತ್ತಿದೆ. ಚೈನಾ ಇಂಗ್ಲಿಷ್ ಬರೋದಿಲ್ಲ, ಇಂಗ್ಲಿಷ್ ಮಾತ್ರ ಚೈನಾ ದೇಶ. ಯಾವುದೇ ದೇಶಕ್ಕೆ ಹೋಗ್ರಿ, ಆ ದೇಶದ್ದು ಅಭಿಮಾನ, ಸ್ವಾಭಿಮಾನ, ಅಸ್ಮಿತೆ ಎನ್ನುವುದು ಅಲ್ಲಿಯ ಭಾಷೆ ಮೂಲಕ ಬಂದಿರುವ ಸಾಹಿತ್ಯದಲ್ಲಿ ಮುಂದೆ ಬಂದಿರತಕ್ಕಂಥ ಸಂಸ್ಕೃತಿ. ಅದನ್ನು ಬಿಡ್ತಾ ಇರುವ ಒಂದೇ ಒಂದು ದೇಶ ಅಂದ್ರೆ ಕನ್ನಡ ದೇಶ. ನಾವು ಬಿಡಬಾರ್ದು. ಅದಕ್ಕೋಸ್ಕರವಾಗಿ ಇದೆಲ್ಲ ನಮಗೆ ಹೇಳ್ತಾ ನಾನು ನಮ್ಮಲ್ಲಿ ಇಂದಿನ ನಮ್ಮ ಶಾಲೆಯ ಮಕ್ಕಳಲ್ಲಿ ಇದನ್ನು ತರುವುದಕ್ಕೆ ಇಂಥವರೆಲ್ಲ ಕೆಲವು ಪ್ರಯತ್ನ ಮಾಡ್ತಾ ಇದ್ದಾರೆ. ಕನ್ನಡವನ್ನು ಎಷ್ಟು ಚೆನ್ನಾಗಿ ತರ್ಬೋದು, ಇಂಗ್ಲೀಷ್ ಮೀಡಿಯಮ್ಮೇ ಅದು ಗತಿ ಇಲ್ಲ ಅಂತ ಆದರೂ ಕೂಡ ಕನ್ನಡವನ್ನು ಎಷ್ಟು ಚೆನ್ನಾಗಿ ತರ್ಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಂಪಲ್ಸರಿಯಾಗಿ ಮಕ್ಕಳು 5 ನಿಮಿಷ ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ ಕನ್ನಡದಲ್ಲಿ ಮಾತಾಡುವಂತ ಆಗಬೇಕು. ಕನ್ನಡದಲ್ಲಿ ಇಂಗ್ಲೀಷ್ ಹೇಗೂ ಬರ್ತದೆ. ಆಮೇಲೆ ನಮಗೆ ಈ ಇಡೀ ವ್ಯವಹಾರದಲ್ಲಿ ತೊಡಕಾಗ್ತಾ ಇರುವುದು ಇಂಗ್ಲೀಷ್ ಅವ್ರದ್ದು, ಹಿಂದಿ ಅಲ್ಲ. ಹಿಂದಿ ತೊಡಕಲ್ಲ. ನಮಗೆ ಹಿಂದಿಲಿರುವಂಥದ್ರಲ್ಲಿ 50% ಕನ್ನಡವೇ ಇರುವುದು, ಸಂಸ್ಕೃತವೇ ಇರುವುದು. ಸಂಸ್ಕೃತವೂ ಅಡ್ಡ ಅಲ್ಲ. ಆದ್ದರಿಂದ ಒಂದು ಸಣ್ಣ ಮನೋವಿಜ್ಞಾನದ ವಿಷಯ ಹೇಳಿ ಮುಗಿಸ್ತೇನೆ. ಮನೆ ಭಾಷೆ, ರಾಜ್ಯ ಭಾಷೆ, ಜನಭಾಷೆ, ನಾವು ಉಪಯೋಗಿಸ್ತಿರುವ ಭಾಷೆಯ ನಡುವೆ ನಮ್ಮ ಮಕ್ಕಳನ್ನು ಬೆಳೆಸಿದ್ರೆ, ನಡುವೆ ನಾವೆಲ್ಲ ಬಾಳಿದ್ರೆ ನಮಗೆ ಒಂದು ಖುಷಿ, ನಮಗೊಂದು ಆನಂದ, ನಮಗೊಂದು ಸಂತೋಷ. ತೊಡಕೋ ಉಪಕಾರ ಮಾತ್ರ ಅಲ್ಲ, ನಮಗೊಂದು ಖುಷಿ, ನಮಗೊಂದು ಸಂತೋಷ, ನಮಗೊಂದು ಆನಂದ. ಎಷ್ಟು ಖುಷಿ ಆಗ್ತದೆ. ಲಂಡನ್ನಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅಥವಾ ಬ್ಯಾಂಕಾಕ್ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ದೇಶಕ್ಕೆ ಹೋಗ್ತೀರಿ, ಅಥವಾ ಡೆಲ್ಲಿ ಹೋಗ್ತೀರಿ ಇಟ್ಕೊಳ್ಳಿ. ಅಲ್ಲಿ ಎಲ್ಲ ಕಂಟಾಪಟ್ಟ ಜನ ಕಾಚ್ ಎಲ್ಲ ಮಾತಾಡ್ತಿರ್ತಾರೆ. ಆದ್ರೆ ಅಲ್ಲಿ ಯಾರೋ ಒಂದು 2 ಜನ ಕನ್ನಡದಲ್ಲಿ ಏನಯ್ಯ ಎಂತ ಧೈರ್ಯ, ಎಷ್ಟು ಕಷ್ಟ, ಕನ್ನಡ ಮಾತಾಡ್ತಿದ್ದಾಗೆ ಇಲ್ಲಿ ನಾವಿದ್ದು ನೋಡ್ತಿದ್ದಾಗ ಅವ್ರು ಯಾರೋ ಗೊತ್ತಿಲ್ಲ, ಸೀದಾ ಹೋಗಿ ನಮಸ್ಕಾರ ನೀವು ಕನ್ನಡದವ್ರ, ಅದೇನೊಂದು ಆತ್ಮೀಯತೆ ಬಂದು ಮಾತಾಡಿ ಅದೇನ ಅಂದ್ರೆ ಈ ಭಾಷೆ ಎಂಬ ಅಸ್ಮಿತೆಯ ಅಹಂ ನಮ್ಗೇನು ಅಭಿಮಾನ ಇದೆ. ಆ ಕಾರಣದಿಂದ ನಾವೆಷ್ಟು ಆತ್ಮೀಯರಾಗಿ ಬಿಡ್ತೇವೆ. ಇದ್ರ ಬೆಲೆ ಗೊತ್ತಾಗೋದು ಕರ್ನಾಟಕ ಬಿಟ್ಟು ಹೊರಗೆ ಹೋದಾಗ ಮಾತ್ರ. ಇಲ್ಲಿದ್ದಾಗ ನಮಗೆ ಏನೂ ಗೊತ್ತಾಗಲ್ಲ. ನಾವು ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿ ಇದೆಲ್ಲ ನಡೆಸ್ತಾ ಇರುವ ಸಂದರ್ಭದಲ್ಲಿ ನಾವು ಕರ್ನಾಟಕದ ಮೂಲಕ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಕನ್ನಡ ಸಂಸ್ಕೃತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು ಅನ್ನುವಾಗ ನಮಗೆ ಗೊತ್ತಾಗಿದ್ದು ನನ್ನ ಸಿನಿಮಾದ ಮೂಲಕ. ಗಿರೀಶ್ ಕಾಸೂರಲ್ಲಿ ಅಂಥವರು ನಾನು ಕನ್ನಡದಲ್ಲಿ ಮಾತ್ರ ಸಿನಿಮಾ ಮಾಡ್ತೇನೆ ಅಂದರು. ಅವರು ಹಿಂದಿಯಲ್ಲಿ ಮಾಡಿ ಬನ್ನಿ, ನಿಮ್ಮ ಬಜೆಟ್ ಇಲ್ಲಿ 35 ಲಕ್ಷ ಇದ್ರೆ 35 ಕೋಟಿ ಕೊಡ್ತೇವೆ, ಬನ್ನಿ ಮಾಡಿ ಸಿನಿಮಾನ ಅಂದರು. ಇದೇ ನನ್ನ ಸಿನಿಮಾ. ಯಾವ ಸಿನಿಮಾಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು. ಈ ಕಾಲಕ್ಕೆ ಮಹಾತ್ಮ ಗಾಂಧಿ ಬಂದಿದ್ರೆ ಹೇಗಿರುತ್ತೆ ಅನ್ನುವ ಬಹಳ ರೋಚಕವಾದ ಕಥೆ. ನಿಮ್ಮ ಯೂಟ್ಯೂಬ್ನಲ್ಲಿ ನೀವು ಮನೆಗೆ ಹೋದ್ಮೇಲೆ ಬೇಕಾದ್ರೆ ಮಾಡಿ, ಏನು ಫಿಲ್ಮ್ ಕೂರ್ಮಾವತಾರ ಅಂತ ಒತ್ತಿ, ನಾನೇ ಬರ್ತೀನಿ ಅದ್ರಲ್ಲಿ, ನಮ್ಮದೇ ಸಿನಿಮಾ ಬರ್ತೀನಿ. ಈ ಕಾಲಕ್ಕೆ ಏನಾದರೂ ಮಹಾತ್ಮ ಗಾಂಧಿ ಬಂದರೆ ಅವ ಹೇಗೆ ಓಡೋಗ್ತಾನೆ ಅಂತ, ಅವನಿಗೆ ಏನು ಗತಿ ಆಗತ್ತೆ ಅಂತ ಊಹೆ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ. ವೀರಭದ್ರಪ್ಪನವರ ಕಥೆ ಇದೆ, ಬಹಳ ಚೆನ್ನಾಗಿದೆ ಕಥೆ. ಆ ಕಥೆಯಲ್ಲಿ ಅದರಲ್ಲಿ ನಾನು ಗಾಂಧಿಯಾಗಿ ಮಾಡಿ, ನನಗೆ ಗೊತ್ತಿಲ್ಲ, ಚೆನ್ನಾಗಿದೆ ಅದು, ಎಲ್ಲ ಆಗಿ ಪ್ರಶಸ್ತಿ ಇತ್ಯಾದಿ ಎಲ್ಲ ಬಂತದೆ. ನಾಟಕ, ಸಿನಿಮಾ, ಸಂಗೀತ, ಭಜನೆ, ಸಾಹಿತ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡದ ಯಕ್ಷಗಾನ. ಆ ಯಕ್ಷಗಾನಗಳನ್ನ ಎಷ್ಟು ಮಾಡ್ತೇವೆ, ಎಷ್ಟು ಚೆನ್ನಾಗಿ ಮಾಡ್ತೇವೆ, ನಿಮಗೆ ಗೊತ್ತಿಲ್ಲದ ಹಾಗೆ ಸ್ವಾಭಿಮಾನ ಭುಗಿಲೇಳ್ತದೆ ನಮ್ಮಲ್ಲಿ. ಇದು ಕನ್ನಡದ ಅಸ್ಮಿತೆ. ಇವುಗಳ ಮೂಲಕ ನಾವು ಕನ್ನಡತನವನ್ನು ಉಳಿಸ್ಕೊಳ್ಬೇಕು. ಕನ್ನಡತನ ಉಳಿಸ್ಕೊಂಡ್ರೆ ಖುಷಿಯಾಗಿ.
ನನಗೆ 11ನೇ ತಾರೀಕು ಇಲ್ಲೊಂದು ಮದುವೆ ನಮಗೆ ನಮ್ಮ ಕುಟುಂಬದವ್ರಿಗೆ ಮದುವೆ, ಕುಟುಂಬದವ್ರಿಗೆ. ಹುಡುಗಿ ಇಲ್ಲಿಯವಳು, ಹುಡುಗ ಶಿವಮೊಗ್ಗದವಳು, ಹುಡುಗ ನಮ್ಮ ಕಡೆ ಸಂಬಂಧ, ಹುಡುಗಿ ಇಲ್ಲಿಯವಳು, ಇಬ್ಬರು ಇರೋದು ಅಮೆರಿಕಾದಲ್ಲಿ. ಅಲ್ಲಿ ಒಬ್ರಿಗೊಬ್ರು ನೋಡಿ ಆಗ್ಬಹುದು ಅಂತ ಆಯ್ತು, ಮದುವೆ ಆಯ್ತು. ಮದುವೆ ಆಗ್ತಾ ಆಯ್ತು, ಮದುವೆ ಆಯ್ತು. ಅವರಿಬ್ರು ಬಂದ್ರು. ಈಗ ಮೊನ್ನೆ ಬಂದಿರಲಿ, ಬಂದಾಗ ಒಂಚೂರು ವ್ಯವಸ್ಥೆ ದೃಷ್ಟಿನಲ್ಲಿ ಮಾಡುವಾಗ ಅವ್ರವ್ರು ನಿಂತ್ಕೊಂಡು ಮಾತಾಡುವಾಗ ಇಬ್ರು ಇಂಗ್ಲೀಷೇ ಮಾತಾಡ್ತಾರೆ. ಇಬ್ರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ, ಕನ್ನಡದಲ್ಲೇ ಹುಟ್ಟಿದವರು ಇಂಗ್ಲೀಷ್. ಯಾಕೆಂದ್ರೆ ನಮ್ದು ಹಿಂಗೆ ನಡ್ಕೊಂಡು ಹೋಗಿದ್ದಾರೆ. ಈ ಒಂದು ದಂಪತಿಗಳ ವಿಷಯ ಮಾತ್ರ ಹೇಳ್ತಿರೋದಿಲ್ಲ, ನಮ್ಮ ಬಹುಪಾಲು ಜನಗಳಿಗೆ ಇದೇ ಕಥೆ. ಕನ್ನಡದಲ್ಲಿ ಮಾತಾಡುದಿಲ್ಲ, ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಬಾಕಿ ಎಲ್ಲ ಸರಿಯಾಗತ್ತೆ. ಅದರಿಂದ ಕನ್ನಡದಲ್ಲಿ ಮಾತಾಡುವುದನ್ನು ಇವರೆಲ್ಲ ಎಷ್ಟು ಚಂದ ಮಾತಾಡ್ತಾರೆ ನೋಡಿ. ಅವರ ಭಾಷೆ ಕೇಳಿದ್ರೆ ನನಗೆ ನಮ್ಮ ದ.ಕ.ಜ ಗೋಪಾಲಕೃಷ್ಣ ಭಟ್ರದಲ್ಲಿ ನೆನಪಾಗುತ್ತೆ, ನನಗೆ ನಮ್ಮ ಮೈಲೋಶನ ದೊಡ್ಡ ದೊಡ್ಡ ವಿದ್ವಾಂಸ ನೆನಪಾಗುತ್ತೆ. ಎಷ್ಟು ಚಂದ ಮಾತು. ಒಬ್ಬ ಮನುಷ್ಯನಿಗಿರುವ ಅತಿ ದೊಡ್ಡ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಅವನ ಮಾತು. ಅವನ ಮಾತು. ಎಷ್ಟು ಚಂದ ಮಾತಾಡ್ತೀರಿ, ಎಷ್ಟು ಚಂದ ಮಾತಾಡ್ತೀರಿ. ನಿಮ್ಮ ಮಾತು ಎಲ್ಲಿಂದ ಬರ್ತದೆ? ಹೊಟ್ಟೆಯಿಂದ ಬರ್ತದ? ಮಾತು ಬರುವುದು ಎಲ್ಲಿಂದ? ಮಸ್ತಕದಿಂದ ಮತ್ತು ಹೃದಯದಿಂದ. ತಲೆಯಿಂದ ಬರುವುದು ಚಿಂತನೆಗಳು, ಎದೆಯಿಂದ ಬರುವುದು ಭಾವನೆಗಳು. ಚಿಂತನೆಗಳು ಭಾವನೆಗಳು ಎರಡೂ ಸೇರಿಸಿ ನೀವು ಮಾತಾಡುವಾಗ ಸಾಮಾನ್ಯವಾಗಿ ನಮಗೆ ಯಾರ್ದಾರು ಮುಖ ನೋಡ್ತಿದ್ದಾಗೆ ಇವ ಸತ್ಯ ಮಾತಾಡ್ತಿದ್ದಾನ ಡೊಂಗಿ ಹೇಳ್ತಾ ಇದ್ದಾನ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಇವ್ರಿಗೆ ಡಾಕ್ಟರ್ ಇದ್ದಾರೆ ಹೇಳಿದ್ರು, ಫೇಸ್ ರೀಡಿಂಗ್ ಅಂತ. ನಮಗೆಲ್ಲ ಪ್ರೊಫೆಸರ್ಗಳಿಗೆಲ್ಲ ಗೊತ್ತು, ಟೀಚರ್ಸ್ ಫೇಸ್ ರೀಡಿಂಗ್ ಅಂತ. ಫೇಸ್ ರೀಡಿಂಗ್ ಅಂತ ಸರ್ ನನಗೆ ಆಗುದಿಲ್ಲ ಸರ್, ನಾನು ಆಗುದಿಲ್ಲ ಅಂತ ಬರ್ದಾಗ ಹೌದಾ ಅವನ ಮುಖ ನಮ್ಗೆ ಗೊತ್ತಾಗುತ್ತೆ. ಕಳ್ಳ ಒಳಗಿರುವುದೇ ಬೇರೆ, ಹೇಳ್ತಾ ಇರೋದು ಮುಖದಲ್ಲಿ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ, ಅವನು ಮಾತಾಡಿದ್ರೆ ಗೊತ್ತಾಗುತ್ತೆ. ಈ ಎಲ್ಲ ಒರಿಜಿನಲ್ ಥಿಂಕಿಂಗ್, ಸ್ವತಂತ್ರವಾದ ಚಿಂತನೆ ಬಂದದ್ದು ಮಾತೃಭಾಷೆಯಲ್ಲಿ. ನಾವು ಮನೋವಿಜ್ಞಾನವನ್ನು ಕಲ್ತದ್ದು, ನಾವು ಮನೋವಿಜ್ಞಾನ ಕಲ್ತದ್ದು. ಸೊ ಹಾಗಾಗಿ ಮಾತಾಡುವಾಗ ಚಂದದ ಮಾತಾಡಿ ಮೋಸ ಮಾಡೋರು ಕಡಿಮೆ. ಆದರೆ ಒಳಗಿದ್ದದ್ದು ಹೊಟ್ಟೆಯಲ್ಲಿದ್ದು ಹೊರಗೆ ಬಂದೇ ಬರ್ತದೆ, ಮಾತಾಡ್ತಾರೆ. ಅದರಿಂದ ಒಬ್ಬ ಮನುಷ್ಯನ ಮಾತಿನ ಮೇಲೆ ಅವನ ಅಸೆಸ್ಮೆಂಟ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ, ನಿಮ್ಮ ತಂದೆ, ನಿಮ್ಮ ಅಣ್ಣ, ತಾಯಿ ಯಾರಾದರೂ ಮಾತಾಡಿದ್ರೆ, ನಿಮ್ಮ ಆಚೀಚೆ ಮನೆಯವರು ಯಾರಾದರೂ ಮಾತಾಡಿದ್ರೆ ಸರಿ ಅವ್ರು ಮಾತಾಡೋದು ಕೇಳ್ತಾ ಹೌದಾ ನೀವು ಹೇಗೆ ಪೆದ್ರ ಹಾಕಿ ಕೇಳಬೇಕು, ಬುದ್ಧುಗಳು ಹೌದಾ ಹೌದಾ ಕೇಳೋದು ಎಲ್ಲ ಹೊರಗೆ ಬರ್ತಾವ. ಆಗ ಅವರ ಬಣ್ಣಲ್ಲಿ ಗೊತ್ತ ಹೌದಾ, ನಂಗೆ ಗೊತ್ತಾಯ್ತು, ಥ್ಯಾಂಕ್ ಯು, ಹೋಗಿ ಇರ್ಬೇಕು, ನಿಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಒಬ್ಬ ಮನುಷ್ಯನ ಮಾತಿನಲ್ಲಿ ಅವನ ಅಂತರಂಗವೆಲ್ಲ ಕಾಣ್ತದಾದ್ರಿಂದ ನಾವು ಯಾರನ್ನಾದ್ರೂ ಗೆಲ್ಲಬೇಕು ಅಂತಿದ್ರೆ, ಯಾರನ್ನಾದ್ರೂ ಪ್ರಭಾವ ಬೀರಬೇಕು ಅಂತಿದ್ರೆ, 10 ಜನರ ಜೊತೆ ಬದುಕ್ತಾ ಇರುವಾಗ ಉದ್ಯಮದ ಕ್ಷೇತ್ರ ನೀವು ಯಾರನ್ನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಗೆ ವ್ಯಾಪಾರ ಆಗ್ಬೇಕು ಅಂತಿದ್ರೆ ನಿಮ್ದು ಎಲ್ಲ ವ್ಯಾಪಾರ ಇದೆ. ಯಾರನ್ನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಎಷ್ಟು ಚಂದ ಮಾಡ್ಬೇಕಂದ್ರೆ ಚಂದ ಮಾತಾಡ್ಬೇಕಾದ್ರೆ ನಿಮ್ಗೆ ಬುದ್ಧಿ ಇದೆ, ಭಾವನೆ ಇದೆ, ಆದ್ರೆ ಬಾಯಿಂದ ಹೊರ ಬರುವಾಗ ಭಾಷೆ ಇಲ್ಲ. ನಮ್ಮಲ್ಲಿ ಹೇಳ್ತೀವಲ್ಲ, ಅವನಿಗೆ ಭಾಷೆ ಇಲ್ಲ. ನಮ್ಮ ಭಾಷೆಯೇ ನಮ್ಮ ಸಂಪತ್ತು. ಚಂದದ ಭಾಷೆ ನಿಮ್ಗಿದೆ ಅಂತಾದ್ರೆ ಅದು ಹೊರಗೆ ಬಂದಾಗ ನಿಮ್ಗೆ ಸಂತೋಷ ಆಗ್ತದೆ, ಕೇಳಿದವರಿಗೆ ಸಂತೋಷ ಆಗ್ತದೆ, ಅವ್ರು ಕೊಡುವ ಪ್ರತಿಕ್ರಿಯೆಯಿಂದ ಸಂತೋಷ ಆಗ್ತದೆ. ಕನ್ನಡ ಎಂಬ ಬೇಸ್ ಭಾಷೆಯ ಮೇಲೆ ಇಂಗ್ಲಿಷ್, ಸಂಸ್ಕೃತ, ಹಿಂದಿ, ಬೇರೆ ಎಲ್ಲ ಭಾಷೆಗಳನ್ನೆಲ್ಲ ಬೆಳೆಸ್ಕೊಳ್ತಾ ಹೋಗ್ಬೋದು. ಇಸ್ರೇಲ್ನಲ್ಲಿದ್ದ ನನ್ನ ಒಬ್ಬ ಸ್ಟೂಡೆಂಟ್, ಇಸ್ರೇಲಿದ್ದವ, ಅವನು ಯಾವಾಗಲೂ ಬರುವಾಗ ಇಷ್ಟು ರಾಶಿ ಡ್ರೈ ಫ್ರೂಟ್ಸ್ ಎಲ್ಲ ತಂದು ನನಗೆ ಕೊಟ್ಟು ನಮಸ್ಕಾರ ಮಾಡಿ ಅವರು ಅಲ್ಲ ನಿಂದೇನು ವಿಶೇಷ ಅಂದ್ರೆ, ಸಾರ್ ಭಾರತಕ್ಕೆ ಬಿಟ್ಟರೆ ಅತೀ ನಾನು ಪ್ರೀತಿಸುವ ದೇಶ ಅಂದ್ರೆ ಇಸ್ರೇಲ್. ಯಾಕೆ? ಆ ದೇಶದಲ್ಲಿ ಹೀಬ್ರೂ ಅಂತ ಒಂದು ಭಾಷೆ ಬರುತ್ತೆ, ಹೀಬ್ರೂ ಅಂತ ಭಾಷೆ. ಆ ಭಾಷೆಯನ್ನು ಎಷ್ಟು ಚೆನ್ನಾಗಿ ಉಳಿಸಿ ಬೆಳೆಸಿದ್ದಾರೆ ಅಂದರೆ, ನಾವು ಸಂಸ್ಕೃತವನ್ನು ಕನ್ನಡವನ್ನು ಕೊಂದಿದ್ದೇವೆ ಈ ದೇಶಗಳಲ್ಲಿ. ಸುಮ್ಮನೆ ಅನಗತ್ಯವಾಗಿ ಬೇಡದ ಈ ಇಂಗ್ಲೀಷನ್ನು ತಲೆ ಮೇಲೆ ಹೊತ್ತು ಕುಣಿತಾ ಇದ್ದೇವೆ. ನಾನು ಇಂಗ್ಲೀಷ್ ಬೇಡ ಅಂತಲ್ಲ, ಕನ್ನಡ ಗಟ್ಟಿ ಆದರೆ ಆಮೇಲೆ ಇಂಗ್ಲೀಷ್ ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಉಪಯೋಗ. ಕನ್ನಡ ಇಷ್ಟು ಚೆನ್ನಾಗಿ ಬರ್ತಿದ್ದಂಥ ಶಿವರಾಮ ಕಾರಂತರು ವಿದೇಶಗಳಿಗೆ ಹೋದಾಗ ಅವರ ಯಕ್ಷಗಾನದ ತಂಡಗಳನ್ನ ತಗೊಂಡಲ್ಲಿ ಹೋದಾಗ, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಯುವರ್ ಆರ್ಟ್, ಇದ್ರ ಬಗ್ಗೆ ಏನು ವಿಶೇಷ ಅಂದರೆ, ಇಂಗ್ಲೀಷ್ನಲ್ಲಿ ಒಂದು ಕೊಡ್ತಿದ್ರು ಕೂತವ್ರಲ್ಲ ಅಂತ ಕೂತೋಬೇಕು. ಅವ್ರಿಗೇನು ಇಂಗ್ಲೀಷ್ ಬರ್ತಿತ್ತ? ಸರಿಯಾಗಿ ಸ್ಕೂಲ್ಗೆ ಹೋದವ್ರಲ್ಲ. ಅದೇ ಕನ್ನಡ ಚೆನ್ನಾಗಿ ಬರ್ತಾ ಇದ್ರೆ ಏನು ಬೇಕಾದ್ ಮಾಡ್ಬೋದು.
ಆದ್ದರಿಂದ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರಂಭೋತ್ಸವದ ಜನ್ಮದಿನೋತ್ಸವ ಇದು. ಹ್ಯಾಪಿ ಬರ್ಡೇ ಅಂತ ಹುಟ್ಟಿದ ದಿನ ಅಂತ. ಜನ್ಮದಿನೋತ್ಸವದ ದಿವಸ ನಮಗೇನು ಸಂಬಂಧ ಅಂದರೆ ನಮ್ಮ ಅಂತರಂಗದಲ್ಲಿ ಸ್ಫುರಿಸುತ್ತಿರುವಂಥ ನಮ್ಮ ಪ್ರೀತಿಯ ಅಮ್ಮನ ಭಾಷೆ ಇದು, ಪ್ರೀತಿಯ ತಾಯಿ ಭಾಷೆ. ನಮ್ಮ ಭಾಷೆ ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಸಂಸ್ಕೃತ, ಹಿಂದಿ ಯಾವುದೇ ಇರ್ಬೋದು, ಅದೆಲ್ಲವೂ ಕೂಡ ಒಂದೇ ಬೇಸ್, ಅದೆಲ್ಲ ಕೂಡ ಒಂದೇ ಕನ್ನಡದ ಬೀಜ. ಆದ್ದರಿಂದ ಅದರ ಈ ಸಾಹಿತ್ಯ ಪರಿಷತ್ಗಳ ಹುಟ್ಟಿದ ದಿವಸ ಅಂಥೇಳಿ ಇವತ್ತು ಅದರ ಸ್ಫುರಣೆ ನನ್ನ ಒಳಗೆ ಆಗ್ತಾ ಇದೆ ಅಂತಂದರೆ ನಾನು ಪ್ರತಿಜ್ಞೆ ಮಾಡ್ತೇನೆ, ನಾನು ಈ ಸಂಪತ್ತನ್ನು ಚೆನ್ನಾಗಿ ಉಳಿಸ್ಕೊಳ್ತೇನೆ, ಚೆನ್ನಾಗಿ ಕನ್ನಡ ಸಂಪತ್ತನ್ನು ಬೆಳೆಸ್ಕೊಳ್ತೇನೆ ಮತ್ತು ಇದರ ಮೂಲಕ ನಾನು ಎಲ್ಲಿ ಬೇಕಾದರೂ ಹೋದರೂ ಗೆಲ್ತೇನೆ. ನನಗೆ ವಿಜಯ ಖಾತ್ರಿ. ಇದನ್ನು ಮನಸ್ಸಲ್ಲಿ ಮಾಡಿಕೊಂಡು ಕನ್ನಡ ಅಸ್ಮಿತೆ, ಕನ್ನಡ ಭುವನೇಶ್ವರಿ ಅಲ್ವಾ, ಕನ್ನಡದ ಅಮ್ಮ, ನಮ್ಮೆಲ್ಲರ ಜನ್ಮ ಕೊಟ್ಟ ಅಮ್ಮನಿಗೆ ಅಮ್ಮ ಕನ್ನಡ ಭುವನೇಶ್ವರಿ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಭಾರಿ ಖುಷಿಯಾದ್ದು ಈ ಥರ ವ್ಯಾಪಾರೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರನ್ನೆಲ್ಲ ಒಟ್ಟು ಸೇರಿಸಿ ಅವರಲ್ಲಿ ಒಂದು ಕನ್ನಡದ ಅಭಿಮಾನ, ಕನ್ನಡದ ಸ್ವಾಭಿಮಾನವನ್ನು ಬೆಳೆಸುವ ಕೆಲಸ ಅದ್ಭುತವಾದದ್ದು, ಮೆಚ್ಚಬೇಕಾದದ್ದು. ಅಭಿನಂದನೆಗಳು ಅಧ್ಯಕ್ಷರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ, ದೊಡ್ಡ ವೈದ್ಯರು ಕೂಡ ಎಲ್ಲ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಕಾಳಜಿ ಇದೆ, ಅದಕ್ಕೋಸ್ಕರ ಬರ್ತೀನಿ. ನಿಮಗೆಲ್ಲ ಕಾಳಜಿ ಇದೆ, ಹೌದು ಇದು ಬೇಕು, ಇದನ್ನು ಉಳಿಸ್ಕೊಳ್ಬೇಕು, ಕಳ್ಕೊತಾ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಈ ಕಾಳಜಿ ಅದೇ ಒಂದು ಶುಭ ಸಂಕೇತ. ಈ ಕಾಳಜಿಯನ್ನು ಗಟ್ಟಿ ಇಟ್ಕೊಂಡು ನಾವು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ನನ್ನ ಕಡೆಯಿಂದ ಆಗಬಹುದಾದಂತಹ ಸೇವೆಗಳಿಗೆ ನನ್ನನ್ನು ಉಪಯೋಗಿಸ್ಕೋಬೋದು. ನಾವು ಇದು ಈ ಥರದ ಯಾವುದಾದ್ರು ಒಂದು ಸಾಹಿತ್ಯದ ವಿಷಯ ಹಿಡ್ಕೊಂಡು ಕೂತ್ಕೊಂಡು ನಾವು ಸಮಾಲೋಚನೆ ಮಾಡಲಿಕ್ಕಿಂತ ಕೂತ್ಕೊಂಡ್ರೆ ಭಾರಿ ಖುಷಿಯಾಗುತ್ತೆ. ಅದನ್ನೆಲ್ಲ ಕಲಿಸಿದವ್ರು ನನಗೆ ನಮ್ಮ ಗುರುಗಳಾದ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು, ಅವರು ನಮ್ಮನ್ನು ಕೂತ್ಕೊಂಡು ಈ ಥರದ್ದೆಲ್ಲ ಸಂವಾದವನ್ನು. ಸೊ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಥರ ಎಲ್ಲರನ್ನು ಕೂರಿಸಿ ಸಂವಾದಗಳಿಗೆ ನಿಮಗೆ ಬಿಟ್ಟರೆ, ಮಾತುಕತೆಗಳಿಗೆ, ಕ್ವಶನ್ ಆನ್ಸರ್ಸು ಮತ್ತು ಮುಕ್ತ ಸಂವಾದಗಳಿಗೆ ಬಿಟ್ಟರೆ ಇನ್ನೂ ಉತ್ತಮ ಆಗುತ್ತೆ. ಯಾವುದಕ್ಕೆ ಬೇಕಾದ್ರೆ ನಾವು ಉಪಯೋಗಿಸ್ಕೋಬೋದು. ಎಲ್ರಿಗೂ ನಮಸ್ಕಾರ. ಕನ್ನಡದ ಅಸ್ಮಿತೆ ಮತ್ತು ಕನ್ನಡ ಮಾಧ್ಯಮದ ಬಗ್ಗೆ ಉಪನ್ಯಾಸ ನೀಡುತ್ತಾ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಾತೃಭಾಷೆಯ ಮಹತ್ವವನ್ನು ಮನದಟ್ಟು ಮಾಡಿಕೊಟ್ಟಂಥ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಿಗೆ ವಂದನೆಗಳು. ನಮಗೆ ನಿಜವಾಗಿ ಅರ್ಧ ಗಂಟೆ ಆಯ್ತು ಅಂತೇಳಿ ಕೇಳೋದು ಆಶ್ಚರ್ಯ ಆಯಿತು. ನಾವು 5-10 ನಿಮಿಷ ಅಂತೇಳಿ ಎಣಿಸಿದ್ದೇವೆ. ಇನ್ನೂ ಅವರ ಮಾತು ಕೇಳುವ ಅಂತ ಹೇಳುವ ರೀತಿಯಲ್ಲಿ ಇತ್ತು. ಅವರಿಗೆ ನಮ್ಮ ಪರಿಷತ್ತಿನ ಘಟಕದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಸಾಧಕರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮಗಳಿದೆ. ಈ ನಿಟ್ಟಿನಲ್ಲಿ ಯೋಚಿಸುವಾಗ ನಮಗೆ ನಮ್ಮ ಪರಿಷತ್ತಿನ ಪದಾಧಿಕಾರಿಗಳಲ್ಲೋರಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ಇತ್ತೀಚೆಗೆ ಅವರ ವೈದ್ಯಕೀಯ ಕೃತಿ ಸಂಗಾತಿ ಜ್ವರ ಸಂಹಿತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಲಭಿಸಿತ್ತು. ಅದು ನಮಗೆಲ್ಲರಿಗೂ ವಿಶೇಷವಾದಂಥ ಸಂತೋಷವನ್ನು ಕೊಟ್ಟಂಥ ಒಂದು ಸಂಗತಿ. ಆ ನಿಟ್ಟಿನಲ್ಲಿ ಅವರನ್ನು ಅಭಿನಂದಿಸಬೇಕು ಅಂತೇಳಿ ನಾವು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೇವೆ. ಅದಕ್ಕೆ ಈ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭ ಅತ್ಯಂತ ಸೂಕ್ತ ಅಂತ ಕಂಡು ನಾನು ಅವರಲ್ಲಿ ವಿನಂತಿಸಿಕೊಂಡೆ. ಈ ಸಂದರ್ಭದಲ್ಲಿ ನಾವು ಅದನ್ನು ಮಾಡ್ತೇವೆ ಅಂತೇಳಿ ಅವರು ಒಪ್ಪಿಗೆ ಕೊಟ್ಟದ್ದಕ್ಕೆ ಅವರಿಗೆ ನಾನು ಪ್ರಪ್ರಥಮವಾಗಿ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಈ ಅಭಿನಂದನೆಯ ಕಾರ್ಯಕ್ರಮವನ್ನು ಈಗ ಮಾಡ್ತೇವೆ. ಅದರಿಂದ ಮುಂಚಿತವಾಗಿ ಯಾವಾಗಲೂ ಈ ಕೃತಿಗೆ ಪ್ರಶಸ್ತಿ, ಅದರಲ್ಲಿಯೂ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಹೇಳಿದರೆ ಎಲ್ರಿಗೊಂದು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ಇದು ಎಲ್ಲ ಪ್ರಶಸ್ತಿ ಹಾಗೆ ಅಲ್ಲ. ಎಲ್ಲ ಪ್ರಶಸ್ತಿಗಳಲ್ಲಿ ಲಾಬಿ ಇರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಯಲ್ಲಿ ಯಾವುದೇ ಲಾಬಿ ಇಲ್ಲ. ನನಗೆ ಪ್ರಪ್ರಥಮವಾಗಿ ಈ ಪ್ರಶಸ್ತಿ ಬಂದ ದಿನ ನಾನು ನಿದ್ದೆ ಮಾಡಲಿಲ್ಲ. ಪ್ರಶಸ್ತಿಗೆ ಪುಸ್ತಕಗಳನ್ನು ಕಳಿಸುವಾಗ ಶ್ರೀಕೃಷ್ಣನ ಮಾತಿನಾಗೆ ನಮ್ಮ ಕರ್ಮ ನಾವು ಮಾಡುವುದು, ಫಲ ದೇವರಿಗೆ ಬಿಡುವುದು ಅಂತೇಳಿ ಹಾಗೆ ಕಳಿಸಿದ್ದೆ. ಆದರೆ ಯಾವಾಗ ಪತ್ರವನ್ನು ಓಪನ್ ಮಾಡಿದಾಗ ಪ್ರಶಸ್ತಿ ಇದೆ ಅಂತ ಗೊತ್ತಾದಾಗ ನಾನು ಖುಷಿಯಲ್ಲಿ
ಎಷ್ಟು ಖುಷಿ ಪಟ್ಟಿದ್ದೇನೆ ಅಂತ ಹೇಳಿದರೆ ಇದು ಹೌದಾ ಅಲ್ವಾ ಅಂತೇಳಿ. ನನ್ನ ಅಣ್ಣನಿಗೆ ಫೋನ್ ಮಾಡುವಾಗ ನೀನು ಸರಿ ನೋಡಿದ್ಯಾ ಕೇಳಿದೆ ನಾನು. ಯಾಕಂತೇಳಿ ಅದು ಅಷ್ಟು ನೂರಾರು ಸಾವಿರಾರು ಪುಸ್ತಕಗಳ ಮಧ್ಯೆ ಅವರು ಅದನ್ನು ಆಯ್ಕೆ ಮಾಡ್ತಾರೆ. ಅಂಥ ಒಂದು ದತ್ತಿ ಪ್ರಶಸ್ತಿಗೆ ಆಯ್ಕೆ ಆಗುವುದು ಹೇಳಿದರೆ ಅದು ಅತ್ಯಂತ ಸಂತೋಷದ ವಿಷಯ. ಅದು ನಮ್ಮ ಪರಿಷತ್ತಿನ ಪದಾಧಿಕಾರಿಗಳಾದ್ರಿಂದ ನಮಗೆ ಮತ್ತು ಹೆಚ್ಚು ಸಂತೋಷ. ಅವರ ಈ ಸಾಧನೆಯಿಂದ ನಮಗೆಲ್ಲವರು ಪುನಃ ಬರವಣಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳ್ತಾ ಅವರನ್ನು ಅವರ ಕೃತಿಯ ಬಗ್ಗೆ, ಯಾಕೆಂತ ಹೇಳಿದರೆ ಕೃತಿಗಾರನಿಗೆ ತನ್ನ ಕೃತಿಯ ಬಗ್ಗೆ ಯಾರಾದರೂ ಮಾತನಾಡಿದರೆ ಅದರಷ್ಟು ಸಂತೋಷ ಮತ್ತು ಗೌರವ ಇನ್ನೊಂದಿಲ್ಲ. ಅವರ ಕೃತಿಯ ಬಗ್ಗೆ ನಾನು ಹೇಳಿದ್ದೆ ಡಾಕ್ಟರ್ ಕಿಶನ್ ಬಾಳಿಲ ಅವ್ರ ಹತ್ರ ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಹೇಳಿದ್ದು. ನಾನು ಅವರ ಹೆಸರು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾವು ಕಳೆದ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಮಾಡಿದಾಗ ಈ ಬಹುಮುಖ ವ್ಯಕ್ತಿತ್ವದ ಒಂದು ಪರಿಚಯ ನಮಗೆ ಆಗಿತ್ತು. ಇವರು ಕನ್ನಡ ಅಸ್ಮಿತೆಯನ್ನೆಲ್ಲ ತನ್ನೊಳಗಿಟ್ಟುಕೊಂಡವರು, ಅದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲವನ್ನು ಅಂತ ಓರ್ವ ವ್ಯಕ್ತಿಯಿಂದ ಈಗ ಕೃತಿಯ ಒಂದು ಅವಲೋಕನ, ಅದರ ಅವಲೋಕನ ಅದನ್ನು ಅವರು ಈಗ ಮಾಡಿಕೊಡ್ಬೇಕು ಅಂತೇಳಿ ಅವರ ಹತ್ರ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಜೀವನ ಸಂಗಾತಿ ನೀವೆಲ್ಲ ಕೇಳಿದಿರಲ್ಲ? ಜೀವನ ಸಂಗಾತಿ ಇದ್ದೇ ಅಲ್ಲ? ಬಾಳ ಸಂಗಾತಿ, ಹೊಸ ಸಂಗಾತಿ, ಫೋನ್ ಸಂಗಾತಿ, ಒಂದನೇ ಸಂಗಾತಿ, ಎರಡನೇ ಸಂಗಾತಿ, ಮೂರನೇ ಸಂಗಾತಿ, ಹಾಗೆ ತುಂಬಾ ಎಲ್ಲ ಕೇಳಿದ್ದೇವೆ, ಎಲ್ಲ ಗೊತ್ತು ನಮಗೆ ಅಲ್ವಾ? ಪ್ರಾಣಿ ಸಂಗಾತಿ ಇರ್ಬೋದು, ಪ್ರೇಮ ಸಂಗಾತಿ, ವಾಕಿಂಗ್ ಸಂಗಾತಿ, ಎಲ್ಲ ನಮಗೆ ತಿಳಿದೇ ಇದೆ, ನಮಗೆಲ್ಲ ಗೊತ್ತೇ ಇದೆ. ಇನ್ನೊಂದು, ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯರೇ ಮತ್ತೆ ನನ್ನೆಲ್ಲ ಬಂಧು ಭಗಿನಿಯರೇ, ಮಂಗ ಜ್ವರ, ನಿಮೋನಿಯಾ ಜ್ವರ, ಕಾಗೆ ಜ್ವರ, ಇಲಿ ಜ್ವರ, ಏನು ಹೆಪಟೈಟಿಸ್ ಜ್ವರ, ಕ್ಷಯರೋಗ ಜ್ವರ, ಏಡ್ಸ್ ಜ್ವರ, ಹಂದಿ ಜ್ವರ, ಮಂಗ ಜ್ವರ, ಕೊರೋನಾ ಜ್ವರ ಅಲ್ವಾ? ಸಾವಿರಾರು ಜ್ವರ. ಹೌದು, ನಾವು ಬೇಡ ಬೇಡ ಅಂದ್ರು ನಮ್ಮನ್ನು ಬೆಂಬಿಡದೆ ಬರುವಂತಹ ಒಂದು ಸಂಗಾತಿ ಅಂದ್ರೆ, ನಾವೆಲ್ಲರೂ ಹುಟ್ಟಿದ ಮೇಲೆ ಸಾಯುವವರೆಗೆ ನಮ್ಮನ್ನು ಬೆಂಬಿಡದೆ ಆಗಾಗ ಬರುವಂತಹ ಒಂದು ಸಂಗಾತಿ ಅಂದ್ರೆ ಜ್ವರ ಅಲ್ವಾ? ಅದರಲ್ಲೂ ನಮ್ಮ ಬೇರೆ ಸಂಗಾತಿಯಲ್ಲಿ ಹೇಗೆ ಒಳ್ಳೆ ಸಂಗಾತಿ ಮತ್ತೆ ಕೆಟ್ಟ ಸಂಗಾತಿ ಉಂಟು, ಅದೇ ರೀತಿಯಲ್ಲಿ ಜ್ವರದಲ್ಲೂ ಒಳ್ಳೆ ಜ್ವರ, ಕೆಟ್ಟ ಜ್ವರ ಅಂತ ಉಂಟು. ಹೇಗೆ ನಾವು ಸಾಮಾನ್ಯ ಮನುಷ್ಯರಾಗಿ ನಾವು ಹೇಗೆ ಇದ್ರ ಬಗ್ಗೆ ತಿಳಿದುಕೊಳ್ಳುವುದು? ನಾನು 10 ವರ್ಷ ಏನು ಓದಿದ್ದೇನೋ, ಮೆಡಿಕಲ್ ಕಾಲೇಜುಗಳಲ್ಲಿ ಏನು ಓದಿದ್ದೇನೋ ಅದನ್ನ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು 100 ಪೇಜಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಮನ ಮುಟ್ಟುವ ಹಾಗೆ ಒಂದು ಅತ್ಯುತ್ತಮವಾದ ಕೃತಿಯನ್ನು ಬರೆದಿದ್ದಾರೆ. ಸಂಗಾತಿ ಅಂತ ಹೆಸರು, ಸಂಗಾತಿ, ಒಂದು ಜ್ವರ ಸಂಹಿತೆ. ಜ್ವರದ ಬಗ್ಗೆ ಒಬ್ಬ ಡಾಕ್ಟರ್ಗಿಂತಲೂ ಚೆನ್ನಾಗಿ ಅವನು ತಿಳಿದುಕೊಂಡಿರೋದಕ್ಕಿಂತಲೂ ಜಾಸ್ತಿಯಾಗಿ ಅದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆದು ಒಂದು ಸಮಾಜಕ್ಕೆ ಅತಿ ದೊಡ್ಡ ಒಂದು ಕಾಣಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹೌದು, ನಮ್ಗೆಲ್ಲರಿಗೂ ಜ್ವರ ಸಾಮಾನ್ಯವಾಗಿ ಬರ್ತದೆ. ಎಲ್ಲರಿಗೂ ಜ್ವರ ಅಂದ್ಕೊಳ್ಳಿ ಒಂದು ರೀತಿಯ ಭಯ. ಜ್ವರ ಎಂಬುದು ಕಾಯಿಲೆ ಅಲ್ಲ. ಅವರು ಅದರಲ್ಲಿ ಆ ಪುಸ್ತಕದಲ್ಲಿ ತುಂಬಾ ವಿಷಯವನ್ನ ಪ್ರಸ್ತುತ ಮಾಡಿರುವುದೇ ಅದು. ಜ್ವರ ಎಂದ ಕೂಡಲೇ ಅದು ಕಾಯಿಲೆ ಅಲ್ಲ. ಜ್ವರ ಎನ್ನುವುದೊಂದು ರೋಗದ ಲಕ್ಷಣ. ಕೆಲವೊಮ್ಮೆ ಜ್ವರ ಬಂದ್ರೆ ಖುಷಿ ಪಡಬೇಕು ನೀವು. ಯಾಕೆ ಜ್ವರ ಬಂತು ಅಂತ ಬೇಜಾರು ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗೋದಲ್ಲ, ಖುಷಿ ಪಡಬೇಕು. ಯಾಕೆಂದ್ರೆ ಜ್ವರ ಯಾಕೆ ಬರ್ತದೆ ಅಂದ್ರೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಹೇಳ್ತಾರೆ, ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಪ್ರಚೋದಿಸ್ತದೆ. ಈ ಜ್ವರ ಅಂದ್ರೆ ಏನು ಅಂದ್ರೆ, ಯಾವಾಗ ರೋಗ ನಿರೋಧಕ ಶಕ್ತಿ ಪ್ರಚೋದನೆಗೊಳ್ತದೆ ಆ ಸಮಯದಲ್ಲಿ ನಮಗೆ ಜ್ವರ ಬರ್ತದೆ. ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಯಾವುದೇ ರೀತಿಯ ಫಾರಿನ್ ಬಾಡಿ ನಮ್ಮ ಬಾಡಿಗೆ ಎಂಟರ್ ಆದಾಗ, ಬಾಡಿ ಒಳಗಡೆ ನುಗ್ಗಿದಾಗ ಅದನ್ನ ಹೊರ ಹಾಕ್ಲಿಕ್ಕೆ ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿ ಏನ್ ಮಾಡ್ತದೆ ಅಂದ್ರೆ, ನಮ್ಮ ಬಾಡಿಯ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡ್ತದೆ. ಬಾಡಿ ಆ ಟೆಂಪರೇಚರ್ಲಿ ಆ ಬ್ಯಾಕ್ಟೀರಿಯಾಗಳಿಗೆ, ವೈರಸ್ಗಳಿಗೆ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಮದ್ದುಗಳು, ಅಥವಾ ಎಲ್ಲಿತ್ತು ನಮ್ಮ ಮನೆ ಮದ್ದುಗಳ ಮೂಲಕ ಅಲ್ಲ ಹೆಚ್ಚಿನ ಜ್ವರಗಳನ್ನೆಲ್ಲ ಅವರು ಸರಿಪಡಿಸಿಕೊಳ್ತಿದ್ರು. ಹೇಗೆಂದ್ರೆ ಇದು ನ್ಯಾಚುರಲಿ ಒಂದು ದೇವರು ಕೊಟ್ಟ ನಮಗೆ ವರ. ಅಂದ್ರೆ ಹೆಚ್ಚಿದು 90% ಕಾಯಿಲೆಯನ್ನ ನಮ್ಮ ಬಾಡಿಯೇ ಅದನ್ನ ಸ್ವ ಸಮರ್ಥದಿಂದ ಅದನ್ನ ಸರಿ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ನಮ್ಮ ದೇಹ. ಸೊ ಆ ರೀತಿಯಲ್ಲಿ ಹೆಚ್ಚಾಗಿ ಜ್ವರ ಬಂದ್ರೆ ಅದು ಒಂದು ಒಳ್ಳೆ ಲಕ್ಷಣವೇ. ಯಾವುದೋ ಒಂದು ನಮಗೆ ಇನ್ಫೆಕ್ಷನ್ ಆಗಿದೆ, ಅದನ್ನು ಹೊರ ಹಾಕ್ಲಿಕ್ಕೆ ಜ್ವರ ಬಂದಿರ್ತದೆ. ಅದೊಂದು ರೋಗ ಲಕ್ಷಣ, ಅದು ರೋಗ ಅಲ್ಲ. ಆದ್ರೆ ಯಾವುದು ರೋಗ, ಯಾವಾಗ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾವ ತರಹದ ನಾನು ಈಗಲೇ ಹೇಳಿದಾಗ ಸಾವಿರಾರು ತರಹದ
ಜ್ವರಗಳಿವೆ. ಸೊ ಎಂತಹ ಜ್ವರ ಬಂದಾಗ ನಾವು ಜಾಗರೂಕರಾಗಿರಬೇಕು, ಯಾವಾಗ ವೈದ್ಯರನ್ನ ನಾವು ಭೇಟಿ ಆಗಬೇಕು, ಎಲ್ಲದರ ಬಗ್ಗೆ ಒಂದು ಏನು ಒಬ್ಬ ಸಾಮಾನ್ಯ ಜ್ಞಾನದವನಿಗೂ ಮನೆ ಮುಟ್ಟುವಂತೆ ಒಂದು ಬರೆದಂತಹ ಒಂದು ಕೃತಿ ಇದು ಸಂಗಾತಿ. ನನಗಂತೂ ನಾನು ಎಷ್ಟು ಮೊದಲೇ ಓದಿದ್ದೆ ಇದನ್ನ. ನಮ್ಮ ಸರ್ ಅವರು 14-15 ಪುಸ್ತಕಗಳನ್ನು ಇಷ್ಟರವರೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದರಲ್ಲಿ ಇದು 12ನೇ ಪುಸ್ತಕ. ನನ್ನ ಅನಿಸಿಕೆ ಪ್ರಕಾರ ಇವರಿಗೆ ಅದೆಷ್ಟೋ ಪ್ರಶಸ್ತಿಗಳು ಎಲ್ಲ ಬಂದಿದೆ. ಅದ್ಯಾವುದೋ ಒಂದು ಪುಸ್ತಕಕ್ಕೆ ಅಥವಾ ಯಾವುದೋ ಒಂದು ಕೃತಿಗೆ ಅಲ್ಲ. ಇವರು ಇಷ್ಟೆಲ್ಲ ನಮ್ಮ ಸಮಾಜಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಅವರ ಒಂದು ಕೊಡುಗೆಯನ್ನು ಗಮನಿಸಿ ಇವರ ಸಾವಿರಾರು ಲೇಖನಗಳು, ಅವರ ಆರೋಗ್ಯ ಮಾಲಿಕೆಗಳು ನಮ್ಮ ದಿನನಿತ್ಯ, ನಾನು ಪೇಪರ್ ಓದ್ಲಿಕ್ಕೆ ಒಂದು ಕಾರಣವೇ ಅವರ ಮುಖ ನೋಡ್ಲಿಕ್ಕೆ ಅಥವಾ ಅವರ ಲೇಖವನ್ನು ಓದ್ಲಿಕ್ಕೆ. ಬೆಳಿಗ್ಗೆ ಎದ್ದು ನಾನು ಸತ್ಯ ಹೇಳ್ತೇನೆ, ಫಸ್ಟ್ ನಾನು ಹಲ್ಲು ಉಜ್ಜುವ ಮೊದಲೇ ನಾನು ಬಾಗಿಲು ತೆಗೆದು ಪೇಪರ್ ಅನ್ನ ಒಳಗೆ ತರುದು. ಯಾಕೆಂದ್ರೆ ಇವತ್ತು ಮುರಳಿ ಅವರದ್ದು ಏನಾದ್ರು ಹೊಸ ಒಂದು ಲೇಖನ ಇರ್ಬೋದು, ಚೆನ್ನಾಗಿ ಯೂಸ್ಫುಲ್. ನಾವು ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಒಂದೇ ಊರಿಗೆ ಸೇರಿದವರು, ಒಂದು ಹಳ್ಳಿ ತುಂಬಾ ಕುಗ್ರಾಮಕ್ಕೆ ಸೇರಿದವರು ಇಬ್ರು. ನನಗೆ ಅವರು ಚಿಕ್ಕದಿರುವಲ್ಲಿ ಅವರ ಆದರ್ಶಪ್ರಾಯ. ಒಬ್ಬರು ನಮ್ಮ ಊರಿನವರೇ ಒಂದು ಕನ್ನಡ ಮೀಡಿಯಂನಲ್ಲಿ ಶೇಣಿ ಎಂಬ ಒಂದು ಕುಗ್ರಾಮದ ಒಂದು ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಅವರು ತಲುಪಿದ್ದಾರೆ ಅಂದ್ರೆ ಏನೇನೋ ಸಾಧನೆಗಳಲ್ಲಿ ಮಾಡಿದ ನಾನು ಅವರನ್ನೇ ಒಂದು ಆದರ್ಶಪ್ರಾಯರಾಗಿ ಇಟ್ಟುಕೊಂಡು ನಾನು ಮುಂದೆ ಬಂದವನು. ಈಗಲೂ ನನಗೆ ಅವ್ರು ಗಾಡ್ ಫಾದರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಎಲ್ಲ ಕಡೆಯನ್ನು ಓಪನ್. ಆದ್ದರಿಂದ ಇಂತಹ ಒಂದು ನಮ್ಮ ಮುಂದೆ ನಮ್ಮವರೇ ಒಂದು ಆದರ್ಶಪ್ರಾಯರಿದ್ದಾರೆ. ಅವರ ಒಂದು ಕನ್ನಡ ಸಾಹಿತ್ಯಕ್ಕೆ ಅವರ ಒಂದು ಕೊಡುಗೆ ಅತ್ಯಮೂಲ್ಯ. ಇದೆಲ್ಲ ನಾವು ಅವರೊಂದಿಗೆ ಇರುವ ನಾವೇ ನಿಜವಾಗ್ಲೂ ತುಂಬಾ ಭಾಗ್ಯವಂತರು ಅಂತ ಹೇಳ್ತಾ, ಈ ಪುಸ್ತಕದ ಬಗ್ಗೆ ಪುಸ್ತಕದ ಸದುಪಯೋಗನ ತಾವೆಲ್ಲ ಪಡಿಸಿಕೊಳ್ಳಿ. ಇನ್ನು ನಿಮ್ಮಿಂದ ಇಂಥ ಒಂದು ಕೊಡುಗೆಗಳು ಬರ್ತಾನೆ ಇರಲಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ, ನನಗೆ ಈ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು. ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಅವರು ಈಗ ಸಂಗಾತಿ ಜ್ವರ ಸಂಹಿತೆಯ ಬಗ್ಗೆ ಪುಟ್ಟ ಅವಲೋಕನವನ್ನು ಮಾಡಿ ಜ್ವರದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಅವರ ಲೇಖನದಲ್ಲಿರುವ ವಿಚಾರಗಳನ್ನು ತಿಳಿಸಿ ತನಗೆ ಅವರ ಆದರ್ಶಪ್ರಾಯರು ಅಂತೇಳಿ ಅವರ ಬಗೆಗಿನ ಪ್ರೀತಿಯನ್ನು ವಿನಮ್ರವಾಗಿ ಹೇಳಿಕೊಂಡು ಈ ಅವರ ಮಾತುಗಳನ್ನು ಮುಗಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ಈಗ ಅಭಿನಂದನಾ ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲಾ ಗಣರಕ್ಷಕ ದಳದ ಸಮಾದೇಷ್ಟರು ತಮ್ಮ ವಿಶೇಷ ಗುಣ ಹವ್ಯಾಸಗಳಿಂದ ನಮಗೆಲ್ಲ ಅತ್ಯಂತ ಇಷ್ಟ. ಇವರು ವೈದ್ಯಕೀಯ ಬರಹಗಳ ಮೂಲಕವೂ ಆರೋಗ್ಯ ಜಾಗೃತಿ ಮೂಡಿಸುತ್ತಿರುವವರು. ಕ್ರಿಯಾಶೀಲತೆಯಿಂದ ಕನ್ನಡಾಂಬೆಯ ಸೇವೆಯಿಂದ ಧನ್ಯತೆಯ ಪಡೆಯುತ್ತಿರುವವರು. ಇವರೇ ಈ ನಮ್ಮ ಮಿತ್ರ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರರು. ನಮಗೆಲ್ಲ ಅಚ್ಚರಿ, ಇವರೊಬ್ಬರೇ ಹೇಗೆ ಮಾಡ್ತಾರೋ ಇಷ್ಟೆಲ್ಲ ಕಾರ್ಬಾರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. 107 ವರ್ಷದಿಂದ ಸತತವಾಗಿ ಕನ್ನಡದ ಅಸ್ತಿತ್ವ ಬಗ್ಗೆ ಈಗಾಗಲೇ ಶೇಖರ್ ಕೃಷ್ಣಮೂರ್ತಿ ಅವರು ಹೇಳಿದರು. ಕನ್ನಡ ಅಸ್ತಿತ್ವ ಅಂದರೆ ಏನು, ನಮ್ಮ ಅಸ್ತಿತ್ವ ನಾವು ಯಾವ ರೀತಿಯಾಗಿ ಬೆಳೆಸ್ಕೋಬೇಕು, ನಮ್ಮ ಭದ್ರ ಗುಣದ ಯಾವುದು. ನಾವು ಹುಟ್ಟಿದ ಮಗುವಿನಿಂದಲೇ ನಮ್ಮ ತಾಯಿಯ ಭಾಷೆಯನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರ ಅದು ನಮ್ಮ ಕನ್ನಡ ಭಾಷೆಗೆ ಒಂದು ಒಳ್ಳೆ ಮೆರುಗು ಬರ್ತದೆ. ಅಂಥ ಒಂದು ಶಕ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ. ಕನ್ನಡ ಮೊನ್ನೆ ಹಾವೇರಿಯಲ್ಲಿ ಸಮ್ಮೇಳನ ಆದಾಗ 2 ಲಕ್ಷದಿಂದ 3 ಲಕ್ಷ ಪರ್ ಡೇ ಜನ ಚೇಂಜ್ ಆಗಿದ್ದಾರೆ. ಜನರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅವೇರ್ನೆಸ್ ಬಂದಿದೆ. ಮೊದಲೇ ನಂಗಿಲ್ಲ. ಹಾವೇರಿಯಲ್ಲಿ 3 ಲಕ್ಷದಿಂದ 5 ಲಕ್ಷ ಜನ ಪರ್ ಡೇ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಂಥ ಮಾಡುವಂಥ ಕೆಲಸವನ್ನು ನಾವು ಲಾಸ್ಟ್ ಇಯರ್ ನಾವು ಸಂಸ್ಥಾಪನಾ ದಿನಾಚರಣೆ ಹಳ್ಳಿಯಲ್ಲಿ ಮಾಡಿದ್ವಿ, ಕೊಲನಾಡು ಸುರತ್ಕಲ್ದಲ್ಲಿ ಮಾಡಿದ್ವಿ. ಈ ವರ್ಷ ನೀವು ನಮಗೆ ಅವಕಾಶ ಮಾಡಿಕೊಟ್ಟಂಥ ಬಜಾರ್ ಮುಟ್ರಸಲ್ಲಿ ನಾನು ತುಂಬುರದ ಧನ್ಯವಾದ ಹೇಳಿ. ಯಾಕಂದರೆ ನಿಮ್ಮಲ್ಲಿ ಒಂದು ಜಾಗೃತಿ ಬೆಳಿಬೇಕು. ನಮ್ಮೊಳಗೆ ನಮ್ಮ ಜಾಗೃತಿ ಬೆಳೆದ್ರೆ ಮಾತ್ರ ಕನ್ನಡದ ಶಕ್ತಿ ಬೆಳೀತದೆ. ಯಾಕಂದ್ರೆ ನಾನು ಈ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕಾರಣ ಏನಂತ ಹೇಳಿದ್ರೆ,
ನಮ್ಮ ಶಾಲೆಯಲ್ಲಿ ಸೂರಜ್ ಕಲಾ ಸೇರಿ ಅಂತ ಹೇಳಿ ಒಳ್ಳೆ 1 ಲಕ್ಷ ಜನ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೆ. ನಾನು ಸೂರಜ್ ಜ್ಯುವೆಲರ್ಸ್ ಮಾಡಿದ್ದೇನೆ, ಸೂರಜ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೇನೆ, ಸ್ಕೂಲ್ ಮಾಡಿದ್ದೇನೆ. ಆದರೆ ನನಗೆ ಸಿಕ್ಕಿದಂಥ ಒಂದು ಆತ್ಮತೃಪ್ತಿ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ಮಾಡಿದ್ರೆ ಮಾತ್ರ ಒಂದು ಆತ್ಮತೃಪ್ತಿ ಸಿಗ್ತದೆ. ಇದರಲ್ಲಿ ಯಾವುದೇ ಒಂದು ಆಶೆ ಆಕಾಂಕ್ಷೆ ಇಲ್ಲ. ಕನ್ನಡದ ಬಗ್ಗೆ ಕಂಪನ್ನು ಮೂಡಿಸುವಂಥ ಕೆಲಸ ನಾವು ತಿಂಗಳಿಗೆ 28-30 ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳು ಎಲ್ಲ ಶಾಲೆಯಲ್ಲಿ ಕನ್ನಡದ ಕಂಪನ್ನು ಮೆರೆಸುವಂಥ ಕೆಲಸ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ನಿಮ್ಮ ಎಲ್ಲ ಸಂಸ್ಥೆಗಳು ಸುಧಾ ವಾರಕ್ಕೊಂದು ದಿನ ಕಾರ್ಯಕ್ರಮ ಮಾಡುವಂಥ ಒಂದು ಉದ್ದೇಶವನ್ನು ಸಹ ನಾವು ಹಾಕ್ಕೊಳ್ತೇವೆ. ಈ ಥರ ಮಾಡಿ ಎಲ್ಲರಲ್ಲಿ, ಯಾಕಂದ್ರೆ ನಾನು ನೋಡಿದ ನಾನು ಮೊನ್ನೆ ಹೈದರಾಬಾದ್ಗೆ ಹೋಗಿ ಅಲ್ಲಿದ್ದ ಭಾಷೆ ನೋಡಿದರೆ 100% ಅಲ್ಲಿ ಭಾಷೆ ಜನನೇ ಅಲ್ಲಿದ್ದ ಭಾಷೆನೇ ಮಾತಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಕನ್ನಡವನ್ನು 60% ಮಾತ್ರ ಮಾತಾಡುವಂಥ ಶಕ್ತಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ 100% ನಾವು ಮಾತಾಡಬೇಕು. ನಮ್ಮ ಮನೆಯಿಂದಲೇ ನಮ್ಮ ಮಕ್ಕಳಿಗೆ, ಈಗ ನನ್ನ ಮಕ್ಕಳು 3 ಜನ ಡಾಕ್ಟರ್ಸ್, ಆದರೆ ಅವರಿಗೆ ಕನ್ನಡದ ಬಗ್ಗೆ ನಾನು ಈಗಲೇ ಅವರಿಗೆ ಒಂದು ಅಭಿಮಾನ ಹುಟ್ಟಿಸಿದ್ದೇನೆ. ಪೇಷಂಟ್ ಹತ್ರ ಬಂದಾಗ ಕನ್ನಡದಲ್ಲೇ ಮಾತಾಡಿ, ಕನ್ನಡದಲ್ಲಿ ನನ್ನ ಮಗನ ಸಾರ್ಥೋ ಸರ್ಜರಿ, ಮಗಳು ಜನರಲ್ ಸರ್ಜರಿ, ಯಾಕೆ ಮಾತಾಡ್ಬೋದು? ಈಗ ನೋಡಿ ಮುರಳಿ ಮಂಜುಂದರ್ ಎಷ್ಟು ಬಿಜಿ ಆಗಿರ್ತಾರೆ, ಆದರೆ ಅಲ್ಲಿ ಕಾಸರಗೋಡು ಮಾತಾಡಿದಾಗ ಅಲ್ಲಿ ಮಲಯಾಳಿಯಲ್ಲಿ ಮಾತಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ. ಹಾಗಾಗಿ ನಾವು ನಮ್ಮ ಪೇಷಂಟನ್ನು ಫಸ್ಟ್ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಲಿಕ್ಕೆ ಕಲಿಸಿ, ಹಾಗೆ ಕನ್ನಡವನ್ನು ಕಂಪನ್ನು ಪಸರಿಸುವ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದಿನ ದಿನಗಳಲ್ಲಿ ನಾನು ಪ್ರಾಮಿಸ್ ಮಾಡ್ತೇನೆ, ಒಳ್ಳೆ ಕೆಲಸ ನಾವು ಮಾಡಿ ತೋರಿಸ್ತೇವೆ. 5 ವರ್ಷ ನಮ್ಮ ಪೀರಿಯಡಲ್ಲಿ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿಸುವಂಥ ಕೆಲಸ ಒಂದು ಹೆಮ್ಮೆಯ ಕೆಲಸ ಮಾಡಿ ತೋರಿಸ್ತೇವೆ ಅಂತ ಹೇಳಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಉಪನ್ಯಾಸಕರಾದಂಥ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಸ್ಮರಣಿಕೆಯನ್ನು ಇಟ್ಟಿದ್ದೇವೆ. ಸರ್, ಶಂಕರ್ ಭಟ್ರು ನಮ್ಮ ಸಂಸ್ಥೆ ವರ್ಕ್ಸ್ ಮ್ಯಾನೇಜರ್ ಜೊತೆಗೆ ಒಂದು ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ನಮ್ಮ ತುಳು ಪಿಕ್ಚರ್ ಅದೀಗ ಕನ್ನಡದಲ್ಲಿ ಬರ್ತಾ ಇದೆ. ಬನ್ನಿ ಕೊಡಿ. ನಮ್ಮ ಉದ್ಘಾಟಕರಾದಂಥ ಶ್ರೀ ರಾಘವೇಂದ್ರ ಪ್ರಸಾದ್ ಅವರಿಗೂ ಕೂಡ ನಮ್ಮ ಪ್ರೀತಿಯ ವಿನಂತಿಗಳು. ಹಾಗೆ ನಮ್ಮ ಕಿರಣ್ ಅವರು ಬಂದಿದ್ದಾರೆ. ಅವರಿಗೊಂದು ಕಿರಣ್ ಬಂದು ನಮ್ಮ ದೈವಜ್ಞ ಸಮಾಜದ ಬಹಳ ಅವಕಾಶವನ್ನು ನೀಡಿ, ಉಪಹಾರವನ್ನು ನೀಡಿ, ಸ್ಮರಣಿಕೆಯನ್ನು ನೀಡಿ ನಮ್ಮ ಜೊತೆ ಸೇರಿದಂಥ ಡೀಲರ್ಸ್ನ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈಗ ವಂದನಾರ್ಪಣೆ ಶ್ರೀ ಸುಬ್ರಾಯ ಭಟ್ಟಿ. ಆತ್ಮೀಯ ಬಂಧುಗಳೇ, ಇವತ್ತಿನ ಸಂಸ್ಥಾಪನಾ ದಿನಾಚರಣೆ ನಮ್ಮ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಹೇಳಿದ ಹಾಗೆ ಅರ್ಥಪೂರ್ಣ ಆಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಆರಂಭಿಸಿದವರು ಆ ಮಹಾನ್ ಚೇತನಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಆ ಮಹಾಚೇತನಗಳು ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಇಂಜಿನಿಯರ್ ಆಗಿತ್ತು. ಇಲ್ಲಿ ಇವತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಂದು ನಾವು ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡಿದ್ದೇವೆ. ಹಾಗೆ ಸಾಹಿತ್ಯ ಪರಿಷತ್ತು ಈ ರೀತಿ ಎಲ್ಲೆಲ್ಲಿ ಹೋಗ್ತಾ ಉಂಟು. ನಮ್ಮ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿಯವರ ಒಂದು ಮಾರ್ಗದರ್ಶನದ ಮೂಲಕ, ಉತ್ಸಾಹದ ಮೂಲಕ.
ಇವತ್ತು. ಹಾಗಾಗಿ ಸಂಸ್ಥಾಪನಾ ದಿನಾಚರಣೆ ನಿಜಕ್ಕೂ ಆ ಸಂಸ್ಥಾಪಕರಿಗೆ ಒಂದು ತೃಪ್ತಿಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಡಾಕ್ಟರ್ ಮಂಜುನಾಥ ರೇವಣ್ಕರ್ ಅವರಿಗೆ ವಂದನೆಗಳು. ಹಾಗೆಯೇ ಇವತ್ತು ನಮ್ಮ ಒಂದು ಮಹಾಭಾಗ್ಯ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಂತಹ ಅವರು ಎಲ್ಲರಿಗೂ ಸ್ಫೂರ್ತಿ ತುಂಬಿದ್ದಾರೆ. ಅವರ ಮಾತು ಇನ್ನಷ್ಟು ಕೇಳಬೇಕಂತೆ ಅಂತಹ ವಿದ್ವಾಂಸರು ಇವತ್ತು ಇಂತಹ ಮಹತ್ವದ ದಿನಕ್ಕೆ ನಮಗೆ ಸಿಕ್ಕಿದ್ದಾರೆ. ಅದು ನಮ್ಮ ಭಾಗ್ಯ ಅಂತ ಹೇಳ್ತಾ ಅವರಿಗೆ ವಿಶೇಷ ವಂದನೆಗಳು. ಹಾಗೆಯೇ ಕಿಶನ್ ಬಾಳಿ ಅವರ ಬಹುಮುಖ ಪ್ರತಿಭೆ ನಮಗೆ ಗೊತ್ತು. ಈ ಹೊತ್ತು ಡಾಕ್ಟರ್ ಚೂಂತಾರು ಅವರ ಬಗ್ಗೆ, ಅವರ ಪುಸ್ತಕದ ಬಗ್ಗೆ ಮಾತಾಡಿ ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ಕಿಶನ್ ಬಾಳಿಲ ಅವರಿಗೆ ನಮ್ಮ ವಂದನೆಗಳು. ಹಾಗೆಯೇ ನಾವು ಎಷ್ಟು ಕೊಂಡಾಡಿದ್ರೂ ಸಾಲದು, ಈ ಸುಪ್ರೀಂ ಬಜಾಜ್ ಇಂತಹ ಒಂದು ಉದ್ಯಮ ಸಂಸ್ಥೆಯಲ್ಲಿ ನಮಗೆ ಇಷ್ಟೊಂದು ಸುಂದರವಾದ ಸಭಾಂಗಣದಲ್ಲಿ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆಯ ಮೂಲಕ ಅವಕಾಶ ಮಾಡಿಕೊಟ್ಟಂತಹ ರಾಘವೇಂದ್ರ ಪ್ರಸಾದ್ ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಅನಂತ ವಂದನೆಗಳು. ಹಾಗೆಯೇ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಜಿ ಅದು ಯಾವತ್ತೂ ಅವರ ಒಂದು ಉಪಸ್ಥಿತಿ ನಮಗೆ ಅದು ಸ್ಫೂರ್ತಿಯೇ ಯಾವತ್ತೂ ಕೂಡ. ಹಾಗೆಯೇ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇರ್ಬೋದು, ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಹಾಗೆಯೇ ಎಲ್ಲ ಬಂಧುಗಳು, ಕನ್ನಡ ಪ್ರೇಮಿಗಳು, ಪದ್ಮಾಕರ ಬಿಡೆ ಅವರು ನಮ್ಮೊಂದಿಗೆ ಇದ್ದಾರೆ. ಹಾಗೆ ಅನೇಕ ಬಂಧುಗಳು, ಮೋಹನ್ ಪಾಲಂಕರ್ ದೊಡ್ಡ ಮನೆಯವರು ಎಲ್ಲರೂ ಬಂದಿದ್ದಾರೆ. ಹಾಗೆಯೇ ನಮ್ಮ ಭಾರದ್ವಾಜ್ ಹೇಳಿದ್ದಾರೆ ಒಂದು ದ್ವಿಚಕ್ರ ವಾಹನದ ಬಗ್ಗೆ ಒಂದು ಚುಟುಕು ಹೇಳಿ ಅಂತ. ನಾನು ನೋಡಿ, ಒಂದು ನನ್ನ ದ್ವಿಚಕ್ರ ವಾಹನ ಹಾಳಾದಾಗ ನಾನು ಗ್ಯಾರೇಜ್ಗೆ ಹೋಗಿ ಏನು ಹೇಳಿದೆ ಅಂದರೆ, ಗುಂಡಿ ಅದುಮಿದಾಗ ಇದು ಹರಡಬೇಕು, ಗುಂಡಿ ಅದುಮಿದಾಗ ಇದು ಹರಡಬೇಕು, ವಾಹನ ತಿರುಗುವಾಗ ಶಬ್ದ ಬರಬೇಕು, ವಾಹನ ತಿರುಗುವಾಗ ಶಬ್ದ ಬರಬೇಕು, ಎರಡೂ ಬ್ರೇಕುಗಳು ಸರಿ ಇರಬೇಕು, ಎರಡೂ ಬ್ರೇಕುಗಳು ಸರಿ ಇರಬೇಕು, ದಯಮಾಡಿ ಇದ ನೋಡಿ ಏನಾಗಬೇಕು, ದಯಮಾಡಿ ಇದ ನೋಡಿ ಏನಾಗಬೇಕು. ಎಲ್ಲರಿಗೂ ಒಂದು ಧನ್ಯವಾದ ನೀಡಿದಂಥ ಕೋಶಾಧಿಕಾರಿ ಶ್ರೀ ಸುಬ್ರಾ ಭಟ್ರಿಗೂ ಕೂಡ ಧನ್ಯವಾದಗಳು.